ಹಲೋ ನಮಸ್ತೆ. ಸಿದ್ಧಾರ್ಥ್ ಸ್ಯಾಮ್ಸಂಗ್ ಪ್ರೆಸೆಂಟ್ಸ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕರೆಂಟ್ ಅಫೇರ್ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿಚಾರ ಕರಾವಳಿಯ ಭಾಗದಲ್ಲಿ ಅತ್ಯಂತ ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು ಇದು ಅಕ್ರಮ ಗೋಸಾಗಾಟ, ದನಗಳ್ಳರ ವಿಚಾರ ಚರ್ಚೆ ಆಗ್ತಾ ಇದೆ. ಕಳೆದ ಒಂದು ತಿಂಗಳಿನಿಂದ ಈ ಭಾಗದಲ್ಲಿ ಕರಾವಳಿಯ ಭಾಗದಲ್ಲಿ ಅಕ್ರಮ ಗೋಸಾಗಾಟ ಪ್ರಕರಣಗಳು ಹೆಚ್ಚಾಗಿದೆ ಅಥವಾ ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ ಅನ್ನುವಂಥದ್ದು. ಸೊ ಈ ಒಂದು ಅಕ್ರಮ ಗೋಸಾಗಾಟ ಪ್ರಕರಣ ಏನಿದೆ ಇದನ್ನ ತಡೆಗಟ್ಟಬೇಕು. ಪೊಲೀಸ್ ಇಲಾಖೆ ಈ ಬಗ್ಗೆ ಗಂಭೀರವಾದಂತಹ ಒಂದು ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಮತ್ತು ಗೋ ಸಂತತಿಯನ್ನ ಉಳಿಸಬೇಕು ಅನ್ನುವಂತ ರೀಸನ್ ಅನ್ನ ಅಥವಾ ಕಾರಣವನ್ನ ಇಟ್ಟುಕೊಂಡು ಇವತ್ತು ಹಿಂದೂ ಸಂಘಟನೆಗಳು ಮಂಗಳೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ವು. ಮತ್ತು ಆ ಪ್ರತಿಭಟನೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು, ನಾಯಕರು ಸಹಜವಾಗಿಯೇ ಸಿದ್ದರಾಮಯ್ಯ ಸರ್ಕಾರ ಈ ವಿಚಾರದಲ್ಲಿ ಎಡವುತ್ತಾ ಇದೆ, ಪದೇ ಪದೇ ಎಡವುತ್ತಾ ಇದೆ. ಸರ್ಕಾರಕ್ಕೆ ಧಿಕ್ಕಾರ ಕೂಗುವಂತ ಕೆಲಸಗಳಾಯಿತು ಮತ್ತು ಸರ್ಕಾರ ದನಗಳ್ಳರ ಪರವಾಗಿದೆಯಾ ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸುವಂತ ಕೆಲಸಗಳಾಯಿತು. ಸೊ ಈ ಎಲ್ಲ ವಿಚಾರದ ಬಗ್ಗೆ ನಾವು ಇವತ್ತು ಮಾತನಾಡಬೇಕು. ಈ ಬಗ್ಗೆ ಮಾತಾಡೋದಕ್ಕೆ ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಒಬ್ಬರು ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡರು ಜಗದೀಶ್ ಶೇನವ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಶೇನವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಕಾಂಗ್ರೆಸ್ನ ಕಡೆಯಿಂದ ಪುತ್ತೂರಿನ ಕಾಂಗ್ರೆಸ್ನ ಮುಖಂಡರು ಸತೀಶ್ ನಾಯ್ಕ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸತೀಶ್ ನಾಯ್ಕ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಶೇನವ್ ಅವರೇ, ಒಂದು ದಿನ ಪ್ರತಿಭಟನೆಯನ್ನ ಮಾಡಿದ್ರಿ, ಏನು ಸಾಧಿಸಿದಾಗ ಆಯ್ತು ಇವತ್ತಿನ ಪ್ರತಿಭಟನೆಯಿಂದ? ನೀವು ಪೇಪರಲ್ಲಿ ನೋಡ್ತಾ ಇರಬಹುದು, ಇತ್ತೀಚೆ ಒಂದು ತಿಂಗಳಿನಿಂದ ಸತತವಾಗಿ ದಿನಕ್ಕೆ ಒಂದರಂತೆ ನಾವು ಈ ದನಕಳ್ಳರನ್ನು ಹಿಡಿಯುವುದಾ ಅಥವಾ ಅಕ್ರಮ ಗೋಸಾಗಾಟವನ್ನು ನಿಲ್ಲಿಸುವುದಾ ಕೆಲಸ ಮಾಡ್ತಾ ಇದ್ದೇವೆ. ನಿನ್ನೆ ಉಪ್ಪಿನಂಗಡಿ, ಇವತ್ತು ಪುತ್ತೂರು, ಮೊನ್ನೆ ಮಂಗಳೂರು, ದಿನನಿತ್ಯದಾಗಿ ಇದಕ್ಕೊಂದು ಜನಾಭಿಪ್ರಾಯವನ್ನು ಕ್ರೋಢೀಕರಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಇವತ್ತೊಂದು ದೊಡ್ಡ ರೀತಿಯಲ್ಲಿ ಅನೇಕ ಸಲ ನಾವು ಮಾಡಿದ್ದೆವು. ಡಿ ಸಿ ಆಫೀಸ್ನ ಎದುರು ಮಾಡೋದು, 100 ಜನ 200 ಜನ ಮಾಡೋದು, ಅದೆಲ್ಲ ಆಗ್ತಾ ಇತ್ತು. ಆದರೆ ಇವತ್ತು ಇಡೀ ಸಮಾಜದ ಕಣ್ಣು ತೆರೆಸುವುದಕ್ಕಾಗಿ ಒಂದು 3-4 ಸಾವಿರ ಜನ ನಾವು ಗೋಪ್ರೇಮಿಗಳು ಸೇರಿ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡಿ ಒಂದು ಪ್ರತಿಭಟನಾ ಕಾರ್ಯಕ್ರಮ ಮಾಡಿದ್ದೆವು. ಇದು ಯಾಕಂದರೆ ಅನೇಕ ಸಲ ನಮ್ಮ ಹತ್ರ ಹೇಳೋದುಂಟು, ಇದನ್ನು ಗೋವನ್ನು ಮಾರುವವರು ನೀವೇ ಹಿಂದೂಗಳೇ, ಆದ್ದರಿಂದ ನೀವು ಅದನ್ನು ಮಾರದಿದ್ದರೆ ಅವರು ಹೋಗಿ ಅದನ್ನು ಕಳೆಯುವುದು ಹೇಗೆ ಅಂತ ಆ ಪ್ರಶ್ನೆ ಬರ್ತದೆ. ಅದರಿಂದ ಸಮಾಜವನ್ನು, ಹಿಂದೂ ಸಮಾಜವನ್ನು ಕೂಡ ಜಾಗೃತ ಮಾಡುವ ನಿಟ್ಟಿನಲ್ಲಿ ಮಾತ್ರವಲ್ಲ, ಗೋಕಳ್ಳರಿಗೆ ಒಂದು ಉತ್ತಮವಾದ ಅಂದರೆ ಕಾನೂನು ರೀತಿಯಲ್ಲಿ ಪೊಲೀಸರು ವ್ಯವಹರಿಸಬೇಕು. ನೀವು ಒಂದು 3-4 ಸಾವಿರ ಜನ ಸೇರಿಕೊಂಡು ಇಲ್ಲಿ ಭಾಷಣ ಮಾಡಿದ್ರೆ ಜನಜಾಗೃತಿ ಬಂದು ಬಿಡುತ್ತೆ ಅಥವಾ ಏನಾದ್ರೂ ಬದಲಾವಣೆ ಆಗಿಬಿಡುತ್ತೆ ಅನ್ನುವಂಥದ್ದು ಕಲ್ಪನೆ ಅಲ್ವಾ ಇದು? ಅಲ್ಲ, ಕಲ್ಪನೆ ಅಲ್ಲ. ನಾವೊಂದು ಸಂಘಟನೆ ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೀರಿ, ಆಗ್ಲಿಲ್ಲ ಇಲ್ಲಿವರೆಗೆ. ಅಲ್ಲ, ಹಾಗಂದ್ರೆ ನಾವು ಏನೂ ಆಗ್ಲಿಲ್ಲ ಅಂತ ಕೈಕಟ್ಟಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ನಮ್ಮ ಉದ್ದೇಶ ಈ ದೇಶದಲ್ಲಿ ಗೋಹತ್ಯೆ ನಿಷೇಧ ಸಂಪೂರ್ಣವಾಗಿ ಜಾರಿಗೆ ಬರಬೇಕು ಅಂತ. ಹಾಗಂತ ಹೇಳಿ ಈಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 200 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ರು. 200 ವರ್ಷ ಮುಂಚೆ ಹೋರಾಟ ಮಾಡಿದವ್ರದ್ದು ಏನು ದೇಣಿಗೆ ಇಲ್ಲ ಅಂತಲ್ಲ. ಇವತ್ತಲ್ಲ ನಾಳೆ ಇದೊಂದೊಂದೇ ಮೆಟ್ಟಿಲು. ಇವತ್ತಲ್ಲ ನಾಳೆ ನಾವು ಒಂದು ಹಂತದಲ್ಲಿ ನಾವು ಅದನ್ನು ಗೆಲುವನ್ನು ಸಾಧಿಸಿದೆವು. ಇಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ಗೋಹತ್ಯೆ ನಿಷೇಧ ಕಾನೂನು ಜಾರಿಗೆಯಲ್ಲಿತ್ತು. ಇದು ಹಿಂದೂ ಸಂಘಟನೆಗಳ ಹೋರಾಟದ ಫಲದಿಂದಾಗಿತ್ತು. ಇವತ್ತಿನ ಪ್ರತಿಭಟನೆ ಅಟ್ಟರ್ ಫೈಲ್ಯೂರ್ ಅಂತ ಅನಿಸ್ತಾ ಇದೆ. ನಿಮ್ಮ ನಿರೀಕ್ಷೆ ಏನಿತ್ತು? 10,000 ಜನ ಬಂದಿರೋದು 4,000 ಜನ ನೋಡಿ, ಫೈಲ್ಯೂರ್ ಅಂತ ಅನಿಸ್ತಾ ಇಲ್ಲ. ನಿಮ್ಮ ಸಂಘಟನೆಯ ಬಲ ಕುಂದುತ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ. ಹಾಗಲ್ಲ, ನಾವು ಕೇಳಿಕೊಂಡ ಟೈಮಿಂಗ್ 4ರಿಂದ 5:30, ಸಂಜೆ 4ರಿಂದ 5:30. ಇದು ಸಾಮಾನ್ಯವಾಗಿ ಜನ ಸೇರುವ ಹೊತ್ತು. ನಾವು ಒಂದು ಬಿಟ್ಟರೆ ಈ ಜುಲೈ ತಿಂಗಳಲ್ಲಿ ಯಾವುದೇ ಈ ಮಳೆಯ ಸಂದರ್ಭದಲ್ಲಿ ಯಾವುದೇ ಪ್ರತಿಭಟನೆಯನ್ನು ಎಷ್ಟೇ ದೊಡ್ಡ ಸಂಘಟನೆಯಾಗಿ ರಾಜಕೀಯ ಪಕ್ಷವಾಗಲಿ 4,000 ಜನ ಪ್ರತಿಭಟನೆಗೆ ಮಾಡಲಿಕ್ಕೆ ನಮ್ಮಿಂದಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಅಲ್ಲ. ಇದು ಸತ್ಯ. ಆದ್ದರಿಂದ ಅದು ಯಶಸ್ಸು. ನಾವು 10,000 ಜನ ಹೇಗೆ ಹೇಳಿಸಿದ್ರೆ, ನಾವು ಸಂಜೆ 4ರಿಂದ 5:30 ಗಂಟೆವರೆಗೆ ನಾವು ಸಮಯ ಕೇಳಿದ್ದು. ಆದರೆ ಜಿಲ್ಲಾಡಳಿತ ಅದನ್ನು ನಮ್ಮನ್ನು ಕಾಯಿಸಿ ನಮಗೆ ಎಷ್ಟೆಲ್ಲ ಉಪದ್ರ ಕೊಡಲಿಕ್ಕೆ ಸಾಧ್ಯ ಉಂಟು ಅಷ್ಟೆಲ್ಲ ಮಾಡಿ, ಅಂದರೆ ಜನರಿಗೆ ದ್ವಂದ್ವ. ತುಂಬ ಜನ ನನ್ನ ಹತ್ರ ಫೋನ್ ಮಾಡಿ ಹೇಳೋದು ಕ್ಯಾನ್ಸಲ್ ಆಗಿದೆ ಅಲ್ಲ, ಮತ್ತೊಂದಲ್ಲ. ಕೊನೆಗೆ ಶನಿವಾರ ಸಂಜೆ ನಮಗೆ ಷರತ್ತುಬದ್ಧ ಅಂದರೆ 2:30 ಗಂಟೆಗೆ, ಇದು 12 ಗಂಟೆಗೆ ಆರಂಭವಾಗಬೇಕು, 2:30 ಗಂಟೆಗೆ ಮುಗಿಬೇಕು ಎನ್ನೋ ಒಂದು ಇದು ಕಂಡೀಷನ್ ಹಾಕಿ ಕೊಟ್ಟಿದ್ದು. ಒಂದೇ ದಿವಸ ನಮಗೆ ಗ್ಯಾಪ್ ಇದ್ದದ್ದು ಆದಿತ್ಯವಾರ. ಇವತ್ತು ಪ್ರತಿಭಟನೆ ಆಯ್ತು, ನಾವು ಸಕ್ಸಸ್. ಗೋ ಪ್ರೇಮಿಗಳು, ಗೋವನ್ನ ಸಾಕುವವರು ಬರ್ತಾರೆ, ಬಂದಿರೋದು ನಿಮ್ಮ ಕಾರ್ಯಕರ್ತರು ಮಾತ್ರ. ರೀಚ್ ಆಗ್ಲಿಲ್ಲ, ಬಾಕಿ ಜನಗಳನ್ನ ರೀಚ್ ಆಗ್ಲಿಲ್ಲ. ನಮ್ಮ ಕಾರ್ಯಕರ್ತರ ಸಮಾವೇಶ ಆಗಿತ್ತಷ್ಟೇ. ಗೋ ಪ್ರೇಮಿಗಳು ಅಥವಾ ಗೋವುಗಳನ್ನ ಸಾಕುವವರು, ಕೃಷಿಕರು ಇವರನ್ನ ಸೇರಿಸ್ಲಿಕ್ಕೆ ಆಗ್ಲಿಲ್ಲ. ನಾನು ಹೇಳಿದ್ದು ನಮ್ಗೆ ಗ್ಯಾಪ್ ಸಿಕ್ಕಿದ್ದು ಒಂದೇ ದಿವಸ.
ನಮಗೆ ಶನಿವಾರ ಸಂಜೆ ನಮಗೆ ಇದು ಸಿಕ್ಕಿತ್ತು, ಪರ್ಮಿಷನ್ ಸಿಕ್ಕಿತ್ತು. ಯಾಕಂದರೆ ನಾವು ಪರ್ಮಿಷನ್ ಈ ಹಿಂದೆ ಮಾಡಿದ ಹಾಗೆ ಮಾಡ್ತಿದ್ರೆ ನಾವು 10,000 ಜನರಲ್ಲಿ ಕನಿಷ್ಠ ಪಕ್ಷ 2-3 ಸಾವಿರ ಜನ ಯಾವುದು ಈ KMF ಅಲ್ಲಿ ಹಾಳಾಗ್ತಾರೆ ಅವ್ರದ್ದೆಲ್ಲ ನಮಗೆ ಮಾತುಕತೆ ಆಗಿತ್ತು. KMFನಾಗೆ ಯಾರು ಹಾರು ಆಗ್ತಾರೆ. ಆದರೆ ಏನಾಯ್ತು ಅಂದರೆ ನಮಗೆ ಗ್ಯಾಪ್ ಒಂದೇ ದಿವಸ ಸಿಕ್ಕಿತ್ತು. ಆದ್ದರಿಂದ ಕೇವಲ ಒಂದು 200-300 ಜನ ಅವರು ಬಂದಿರಬಹುದು ಗೋ ಸಾಕುವವರು ಹೊರತಾಗಿ ಬಾಕಿಯೆಲ್ಲ ನಮ್ಮ ಕಾರ್ಯಕರ್ತರು ನಾವು ಒಪ್ತೇವೆ. ಅವರು ನಿಮ್ಮನ್ನ ಬಿಲೀವ್ ಮಾಡ್ತಾ ಇಲ್ಲ ಹಾಗಾದ್ರೆ? ಅಲ್ಲಲ್ಲ, ಬಿಲೀವ್ ಸಂಘಟನೆಗಳ ಪ್ರತಿಭಟನೆ ಆಗಲ್ಲ ನೋಡಿ, ಆಗಲ್ಲ. ನೀವು ಕಳಕಳಿಯಿಂದ ಮಾಡ್ತಾ ಇರೋದಲ್ಲ, ಅವರವರ ಸಂಘಟನೆಯನ್ನು ಬೆಳೆಸೋದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲ, ಹಾಗಂತ ಹೇಳಿ ನೀವು ಯಾವುದೇ ಒಂದು ನೀವು ಸಂಘಟನೆ ಆಗಿ ಮತ್ತೊಬ್ಬರನ್ನು ರೀಚ್ ಆಗಬೇಕಾದ್ರೆ ನಮ್ಗೆ ಸ್ವಲ್ಪ ಕಾಲಾವಕಾಶ ಬೇಕೇ ಬೇಕು. ಎಷ್ಟೇ ಒಳ್ಳೆ ನೀವು ಕಾರ್ಯಕ್ರಮ ಇಡಿ, ಆದರೆ ನೀವು ಜನರನ್ನು ರೀಚ್ ಆಗಬೇಕಾದ್ರೆ ಅದಕ್ಕೆ ಕಾಲಾವಕಾಶ ಬೇಕು. ನಮಗೆ ಕಾಲಾವಕಾಶ ಸಿಕ್ಕಿದ್ದು ಒಂದು ದಿವಸ ಮಾತ್ರ. ಆದ್ದರಿಂದ ನಮಗೆ ಸಾಕಾಣಿಕೆ ಸಾಕುವವರನ್ನು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ತರಲಿಕ್ಕಾಗಲಿಲ್ಲ. ಇದು ಮಾತ್ರ ಏನು ಇದು ಇವತ್ತು ಕೊಟ್ಟಂತ ಸಂದೇಶ ಏನು? ನೀವು ಹಾಗಾದ್ರೆ ಇವತ್ತಿನ ಪ್ರತಿಭಟನೆ ನೀವು ಕಾರ್ಯಕರ್ತರು ಸೇರಿದ್ರಿ, ಮಾತಾಡಿದ್ರಿ, ಅಲ್ಲ, ಪ್ರಯೋಜನ ಏನು? ಇವತ್ತಿನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಮಂಡಿ ಬಂದಾಗಿದೆ. ಇಲ್ಲಿ ಮಂಡಿಯಲ್ಲಿ ಕುದ್ರೋಳಿ ಮಂಡಿಯಲ್ಲಿ ಒಂದು ಅಧಿಕೃತ ಉಂಟು, ಇನ್ನೊಂದು ಅನಧಿಕೃತ ಉಂಟು. 2 ಮಂಡಿಗಳಲ್ಲಿ ಇಂದಿನ ಒಂದು 4 ದಿವಸಗಳಿಂದ ಇತ್ತೀಚೆಗೆ ಅಲ್ಲಿ ಕಸಾಯಿ ಆಗ್ತಾ ಇಲ್ಲ. ಅಲ್ಲಿಗೆ ಯಾವುದೇ ವಾಹನಗಳು, ಅನಧಿಕೃತ ವಾಹನಗಳು ಹೋಗ್ತಾ ಇಲ್ಲ. ಇದು ನಮ್ಮ ಕಾರ್ಯಕ್ರಮದ ಕನಿಷ್ಠ ಪಕ್ಷ ಈ ಕಾರ್ಯಕ್ರಮದಿಂದಾಗಿ ನಾವೊಂದು 4,000 ಗೋಮಾತೆಯನ್ನು ರಕ್ಷಿಸಿದ ಕೀರ್ತಿ ನಮ್ಮ ಸಂಘಟನೆ. ಒಂದು ದಿವಸ ಅಲ್ಲ, ಮೊನ್ನೆಯಿಂದ ಒಂದು 4-5 ದಿವಸಗಳ ಹಿಂದಿನಿಂದ ಏನಿಲ್ಲಿ ಕುದ್ರೋಳಿ ಕಸಾಯಿಖಾನೆಯಲ್ಲಿ ನಾವು ಗಾಡಿ ಹಿಡಿದ್ರು ಪೊಲೀಸ್ನವರು. ಅದರಿಂದ ಇತ್ತೀಚೆಗೆ ಅಂದರೆ 3-4 ದಿವಸ ಆಯಿತು, ಇನ್ನೂ ಒಂದು 4-5 ದಿವಸ ಇರ್ಬೋದು. ಒಟ್ಟಾರೆ ಒಂದು 3-4 ಸಾವಿರ ಗೋಮಾತೆಯ ಏನು ರಕ್ಷಣೆಯನ್ನು ಮಾಡಿದ ಕೀರ್ತಿ ಅದು ಸಂಘಟನೆ. ಸತೀಶ್ ನಾಯ್ಕ ಅವರು, ಇವತ್ತಿನ ಪ್ರತಿಭಟನೆ ಆಗಿರಬಹುದು, ಅಕ್ರಮ ಗೋಸಾಗಾಟ ಆಗಿರ್ಬೋದು, ಏನು ನಿಮ್ಮ ಅಭಿಪ್ರಾಯ ಏನು? ಇವರದ್ದು ಇವತ್ತು ಗೊತ್ತಾಗಿದಲ್ಲ ಇವರು ಬಂಡವಾಳ ಏನು ಅಂತ. ಏನು ಜನ ಸೇರಿದ್ರ? ಎಲ್ಲಿ ರೈತರು ಬಂದಿದ್ದಾರೆ? ಏನು ರೈತರನ್ನು ಇವರಿಗೆ ಆಕರ್ಷಿಸಲಿಕ್ಕೆ ಆಯ್ತಾ? ಇವರು ಎಷ್ಟೋ ಸಮಯದಿಂದ ಇದನ್ನೇ ಇನ್ನು ಬಂತು ನೋಡಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗಳು. ಮೊನ್ನೆ ಗ್ರಾಮ ಪಂಚಾಯತ್ ಚುನಾವಣೆ ಸಂಪೂರ್ಣ ಇವರು ಸೋಲನ್ನು ಒಪ್ಪಿಕೊಂಡಿದ್ದಾರೆ. ಎಲ್ಲಿ ಬಂದಿದೆ ಇವರಿಗೆ? ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಸೀಟು ಇಲ್ಲ. ರಾಜಕೀಯ ಬೆರೆಸಬೇಡಿ. ಅಲ್ಲ, ರಾಜಕೀಯ ಬೆರೆಸ ನಾನು ರಾಜಕೀಯದಿಂದ ಬಂದವ, ನಾನು ರಾಜಕೀಯದ ಪರವಾಗಿ ನಾನು ಮಾತಾಡ್ತೀನಿ. ನಾವು ಓಟಿಗೆ ನಿಂತಿದ್ದೇವಾ? ಇಲ್ಲ, ಓಟಿಗೆ ನೀವು ನಿಲ್ಲಿಲ್ಲ, ಯಾರನ್ನಾದ್ರೂ ನಿಲ್ಲಿಸಿ ಗೆಲ್ಲಿಸ್ತೀರಿ. ಇವರನ್ನೇ ಗೋಮಾತೆ, ಆ ಮಾತೆ, ಈ ಮಾತೆ ಅಂತೇಳಿ ಇವರು ಜಾತ ತೆಗಿತಾರೆ. ಇವರಿಗೆ ಒಂದು ಕೆಲಸ ಮಾಡ್ಬೋದಲ್ಲ, ಇವರಿಗೆ ಸುಪ್ರೀಂ ಈಗ ಕೇಂದ್ರ ಸರ್ಕಾರ ಇದೆಯಲ್ಲ, ಇವರದೇ ಸರ್ಕಾರ ಅಲ್ವಾ? ಇವರ ಸರ್ಕಾರದಲ್ಲಿ ಹೇಳಿ ಮೊನ್ನೆ ರೈತರ ಜಾಗವನ್ನು ವಶಪಡಿಸಲಿಕ್ಕೆ ಬೇಕಾಗಿ ಇವರು ಸುಗ್ರೀವ ಆಜ್ಞೆಯನ್ನು ತರ್ತಾರೆ. ಅದೇ ಗೋ ರಕ್ಷಣೆಗೆ ಬೇಕಾಗಿ ಗೋಮಾತೆ ಹತ್ಯೆಯನ್ನು ನಿಲ್ಲಿಸಬೇಕಾದ ಇವರು ಸುಗ್ರೀವಾಜ್ಞೆ ತರಲಿ, ಅದನ್ನ ಯಾಕೆ ತರಲಿಕ್ಕೆ ಆಗುದಿಲ್ಲ ಇವರಿಗೆ? ಸತೀಶ್ ನಾಯ್ಕ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಜನ ಸೇರ್ಲಿಲ್ಲ ಅಥವಾ ಅವರ ನಿರೀಕ್ಷೆ ರೀಚ್ ಆಗ್ಲಿಲ್ಲ ಅಂತ ನೀವು ಹೇಳ್ಬೋದು. ಅವರಲ್ಲಿ ಅದಕ್ಕೆ ಆನ್ಸರ್ ಇದೆ. ನೀವು ಉಪದ್ರ ಕೊಟ್ಟಿರುವಂತದ್ದು, ಜಿಲ್ಲಾಡಳಿತಕ್ಕೆ ಕಡಿವಾಣ ಹಾಕಿರುವಂತದ್ದು ನೀವು, ನಿಮ್ಮ ಸರ್ಕಾರ. ಸ್ವಾಮಿ, ಇವರಿಗೆ ಜಿಲ್ಲಾಡಳಿತ ಮತ್ತೆ ಇವರಿಗೆ ಪೊಲೀಸ್ ಏನು ಲೆಕ್ಕ ಅಲ್ಲ. ಇವರಿಗೆ ಮೊದಲನೇ ತರ ಆದ್ರೆ ಈಗ ಇವರಿಗೆ ಹೆದರಿಕೆ ಶುರುವಾಗಿದೆ. ಆದ ಕಾರಣ ಇಲ್ಲಾಂದ್ರೆ ಇವರಿಗೆ ಯಾರ ಪರ್ಮಿಷನ್ ತಗೊಳ್ತಿದ್ರು ಇವರು? ನೋಡಿಲ್ಲ ನೀವು ಮೊದಲು ಇವರಿಗೆ ಪೊಲೀಸರನ್ನ ಬೇಧಿಸಿ ಹೊರಟು ಹೋದಂತವರು ಇವರು ಅಷ್ಟು ಅದನ್ನು ಮಾಡಿ ಇವರು ಪ್ರತಿಭಟನೆ ಮಾಡಬೇಕಿತ್ತು. ವಿಚಾರದಲ್ಲಿ ಇವರಿಗೆ ನಿಜವಾದ ಕಳಕಳಿ ಇದ್ರೆ ಇವತ್ತು ಅದನ್ನು ಮಾಡಬೇಕಿತ್ತು, ರೈತರನ್ನು ಸೇರಿಸಬೇಕಿತ್ತು. ಎಷ್ಟು ಜನ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬಿಜೆಪಿ ಅವರ ಮನೆಯಲ್ಲಿ ಇವತ್ತು ದನ ಸಾಕ್ತಾರೆ ಹೇಳಿ? ಇವರು ನೋಡ ಆಯ್ತು, ಒಂದು ವೇಳೆ ದನ ಅವರು ಸಾಕ್ಲಿ, ಅವರ ಮನೆಯಲ್ಲಿ ಗಂಡು ಕರು ಎಷ್ಟು ಇದೆ ಅಂತ ನನಗೆ ಲೆಕ್ಕ ಕೊಡ್ಲಿ. ಇವರು ಗಂಡು ಕರುವನ್ನು ಮಾರುವವರೇ ಇವರು. ನಾನು ಒಂದು ಕೇಳುವಂತದ್ದು, ಈಗ ಅಕ್ರಮ ದನ ಸಾಗಾಟ ಏನಿದೆ ಅದರ ಬಗ್ಗೆ ನೀವು ಏನ್ ಹೇಳ್ತೀರಿ? ಅಕ್ರಮ ಗೋ ಸಾಗಾಟ ಅಂದ್ರೆ ಯಾರು ಕೊಡುದು ಸ್ವಾಮಿ? ಅದನ್ನು ಕಳ್ಳರ ಬಗ್ಗೆ ಮಾತಾಡ್ಬೇಕು ನಮ್ಮ ಹತ್ರ. ನಿಮ್ಮ ಅಭಿಪ್ರಾಯ ಏನು? ದನ ಕಳ್ಳರ್ ಇದ್ದಾರೆ, ದೇವಸ್ಥಾನದ ಕದಿಯವರು ಇದ್ದಾರೆ, ಮಸೀದಿ ತಲವಾರು ತೋರಿಸಿ ಕದಿಯವರು ಇದ್ದಾರೆ. ಆ ಕಳ್ಳರನ್ನು ಏನ್ ಮಾಡ್ಲಿಕ್ಕೆ ಆಗ್ತದೆ? ಕಳ್ಳರನ್ನು ನಿಯಂತ್ರಿಸಲಿಕ್ಕೆ ಪೊಲೀಸ್ ಇಲಾಖೆ ಇದೆ. ಅದನ್ನೇ ಅವರು ಹೇಳ್ತಾ ಇರುವಂತದ್ದು. ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು ಕೂಡ ಪೊಲೀಸರು ಹಿಡಿಯೋದಿಲ್ಲ, ಆ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಆ ಪ್ರತಿಭಟನೆಗೆ ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರೆಲ್ಲ. ಇವರ ಮೊದಲು ಯಡಿಯೂರಪ್ಪರ ಸರ್ಕಾರ ಇತ್ತು, ಆಗ್ಲೂ ಸಹ ಗೋ ಕದ್ದಿದ್ದಾರೆ, ತಲವಾರು ತೋರಿಸಿದ್ದಾರೆ, ಕಡ್ದಿದ್ದಾರೆ, ಒಂದು ಪೊಲೀಸರ ಹತ್ಯೆ ಆಗಿದೆ. ಆನಂತರ ಸದಾನಂದ ಗೌಡರ ಸರ್ಕಾರ ಇರುವಾಗ ಸಮೇತ ಗೋಗಳನ್ನು ಸಾಗಿಸಿದ್ದಾರೆ, ಗೋ ಹತ್ಯೆ ಆಗಿದೆ. ನಿಮಗೆ ಇದು ನಿಜಾಂಶ ಗೊತ್ತು ನಿಮಗೆ. ಒಂದು ಸಲ ವಿನಯ್ ಎಲ್ ಶೆಟ್ಟಿ ಅಂತ ವಿಶ್ವ ಹಿಂದೂ ಪರಿಷತ್ತಿನ ಒಬ್ಬರು ನಾಯಕರಿದ್ರು. ಅವರು ಟೆಂಡರ್ಗೆ ನಿಂತು, ಗೋ ಕಸಾಯಿಖಾನೆಯ ಟೆಂಡರ್ಗೆ ನಿಂತು 1 ವರ್ಷ ಬೀಗ ಜಡಿದ್ರು. 1 ವರ್ಷ ಗೋ ಅಲ್ಲಿ ಕಸಾಯಿಖಾನೆ ನಡಿಲಿಲ್ಲ. ಅದು ಇವರಿಗೆ ಬೇಡ.
ಇವರಿಗೆ ಇದು ಸದಾ ಜೀವಂತವಾಗಿರ್ಬೇಕು, ಗೋವನ್ನು ಹತ್ಯೆ ಮಾಡಬೇಕು, ಗೋವನ್ನು ಕದ್ದು ಕಳ್ಳರ ಕೊಂಡೋಗ್ಬೇಕು. ಇವರು ಒಂದು ನಾನು ಕೇಳುವಂತದ್ದು ದನಗಳ್ಳರ ವಿರುದ್ಧ ವಿನಯ್ ಎಲ್ ಶೆಟ್ಟಿ ಎಲ್ಲಿ ಹೋದ್ರು ಈಗ? ಎಸ್ ನಾನು ಕೇಳ್ತೇನೆ, ದನಗಳ್ಳರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರೆ ಹಾ. ನಿಮಗೆ ಉರಿಯೋದು ಯಾಕೆ? ದನಗಳ್ಳರಿಗೆ ಜಾತಿ ಇದೆ, ಧರ್ಮ ಇದೆ ಅಂತ ಒಪ್ಕೊಳ್ತೀರಾ? ಅದಕ್ಕೆಲ್ಲ ಜನ ಕಳ್ಳರ ನೀಡಿವಿ ನೀವು. ಸೊ ಕಳ್ಳರ ವಿರುದ್ಧ ಅವರು ಪ್ರತಿಭಟನೆ ಮಾಡಿದ್ರೆ ನಿಮಗೆ ಏನ್ ಸಮಸ್ಯೆ? ಕಳ್ಳರ ವಿರುದ್ಧ ಇವರಿಗೆ ಖಾಲಿ ನೆಹರು ಮೈದಾನದಲ್ಲಿ ಬಂದು ಪ್ರತಿಭಟನೆ ಮಾಡಿದ್ರೆ ಏನ್ ಸ್ವಾಮಿ ಪ್ರಯೋಜನ? ಯಾರು ನಾವೇ ಕದಿಬೇಕು ಅವ್ರಿಗೆ. ಯಾರು ಮಾಡಿದ್ದೇ ಇಲ್ಲ, ಯಾರು ಮಾಡಿದ್ದಾರೆ? ಅವರು ಮಾತ್ರ ಪ್ರತಿಭಟನೆ ಮಾಡಿದ್ದ. ಹೌದು, ಅವ್ರು ಮಾತ್ರ ಪ್ರತಿಭಟನೆ ಅವರಿಗೆ ಅವ್ರ ಪ್ರತಿಭಟನೆ ಮಾಡುವಂತದ್ದು ಹಕ್ಕು ಸತೀಶ್ ಮಾಡ್ಲಿ ಸರ್. ಅವರು ಮಾಡ್ತಾ ಇದ್ದಾರೆ. ನಾವ್ ಏನ್ ಹೇಳಿದ್ವಿ, ಯಾಕೆ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳುದಕ್ಕೆ ನಿಮಗೆ ನಾನು ಉದಾಹರಣೆ ಕೊಟ್ಟದ್ದು. ಅದು ಜೀವಂತವಾಗಿರ್ಬೇಕು ಇವರಿಗೆ. ಅಲ್ಲ, ನೀವು ಒಂದು 5,000 ದನವನ್ನು ನಾವು ಉಳಿಸಿದೆವು, ಮಂಡಿ ಬಂದು ಮಾಡಿಸಿದೆವು, ಆಯ್ತಾ? ಇನ್ನು ಮಂಡಿ ನೆಕ್ಸ್ಟ್ ಮಂಡಿ ಓಪನ್ ಆದ್ರೆ ಇವ್ರು ಏನಾದ್ರು ಕಾರ್ಯಕ್ರಮ ಮಂಡಿಗೆ ಹೋಗ್ತಾರೆ ಇವರು? ಹಾಗಾದ್ರೆ ಇನ್ವೈಟ್ ಮಾಡ್ತಾ ಇದ್ದೀರಿ? ಗೊತ್ತಿಲ್ಲ. ಹೇಳಿದ್ದ ಮಾತಿಗೆ ನಾನು ನಿಮ್ಗೆ ಕೇಳ್ತಾ ಇರೋದು, ಆ ಮಂಡಿಯನ್ನು 5 ದಿನ ಬಂದ್ ಮಾಡಿಸಿದ್ರೆ ಒಂದು ನನಗೆ ಉತ್ತರ ಬೇಕು. ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯ ವಿರುದ್ಧ ಪೊಲೀಸ್ ಇಲಾಖೆ ಸರಿಯಾಗಿ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದೊಂದು ಆರೋಪ ಇದೆ. ಮಾಡಿ ಅಂತ ನಾವು ಪ್ರತಿಭಟನೆ ಮಾಡ್ತೀವಿ, ಅದಕ್ಕೆ ಅಂಕುಶ ಹಾಕುವಂತದ್ದು ಸರಿಯಾ? ಹೀಗೆಯೇ ಮಾಡಬೇಕು, ಹೀಗೆಯೇ ಮಾಡಬೇಕು, ಇದನ್ನು ಮಾಡುವಂತದ್ದು ಸರ್ಕಾರ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ, ಅವರಿಗೆ ಸುಗ್ರೀವಾಜ್ಞೆ ತರಲಿ. ಯಾಕೆ? ನಾವು ಹಿಂದಿನ ಸರ್ಕಾರ ಇರುವಾಗ ನಾವು ಭಾರತ ದೇಶದಿಂದ ಅಷ್ಟು ರಫ್ತು. ಸತೀಶ್ ನಾಯಕರು ಗೋ ಹತ್ಯೆ ನಿಷೇಧದ ಪರವಾಗಿದ್ದಾರೆ. ಹಾಗಾದ್ರೆ ಗೋ ಹತ್ಯೆ ನಿಷೇಧದ ಪರವಾಗಿ 1964ನೇ ಇಸವಿಯಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆ ಬಂದಿದೆ. ಅದರಲ್ಲಿ ಏನಿದೆ ಅಂತ ಗೊತ್ತಾ ನಿಮ್ಗೆ? 12 ವರ್ಷದ ಕೆಳಗಿನ ಫಾಲೋ ಆಗ್ತಾ ಇಲ್ಲ, ಅದನ್ನ ಹೇಳೋರು. ಕಾನೂನು ಫಾಲೋ ಆಗ್ತಾ ಇಲ್ಲ, ಅದನ್ನ ಸರಿ ಮಾಡಿ ಕೊಡಿ ಅಂತ ಪೊಲೀಸರೆಲ್ಲ ಕೇಳಿದ್ರೆ ಪೊಲೀಸರು ಮಾಡ್ತಾ ಇಲ್ಲ. ಏನ್ ಆದ್ರೆ ಕಳ್ಳರು ಮಾತ್ರ ತಂದ ಗೋವಿನ ಮಾಂಸ ಮಾತ್ರ ಫಾರಿನ್ಗೆ ರಫ್ತಾಗ್ತಾ ಇದೆಯಾ? ಮೊದಲು ಒಂದು ಸಲ ಬ್ರೆಜಿಲ್ ನಂಬರ್ 1 ಇತ್ತು. ಈಗ ಇವರ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ ಪ್ರಪಂಚದಲ್ಲಿ ಅತಿ ಹೆಚ್ಚು ಬೀಫ್ ಅನ್ನು ಸಪ್ಲೈ ಮಾಡುವಂತ, ರಫ್ತು ಮಾಡುವಂತ ಒಂದು ದೇಶ ಭಾರತ ಆಗಿದೆ. ಶೇನಾ ಅವರೇ, ಇವತ್ತಿನ ಪ್ರತಿಭಟನೆಯಲ್ಲಿ ನೀವು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ರಿ. ರಾಜ್ಯ ಸರ್ಕಾರ ಸರಿಯಾಗಿ ಕೆಲಸ ಮಾಡಲಿಲ್ಲ, ಅಕ್ರಮ. ಸೊ ಒಂದು ಪಾರ್ಟಿಯನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇರುವಂತ ಪ್ರತಿಭಟನೆ ಇದು. ಯಾಕಂದ್ರೆ ರಾಜಕೀಯ ಉದ್ದೇಶ ಇದೆ ಅಂತ ಅವ್ರು ಹೇಳೋದ್ರಲ್ಲಿ ತಪ್ಪಿದೆ ಅಂತ. ಯಾಕಂದ್ರೆ ನಾವು ಸಿದ್ದರಾಮಯ್ಯನವರು ಯಾಕೆ ದೂರುದಂದ್ರೆ, ನೋಡಿ, ಬಿಜೆಪಿ ಸರ್ಕಾರ ಇಲ್ಲಿ ಒಂದು ಗೋಹತ್ಯೆ ನಿಷೇಧ ಕಾನೂನನ್ನು ಜಾರಿಗೆ ತಂದಿತ್ತು. ಇವರು ಆಡಳಿತಕ್ಕೆ ಬಂದ ಫಸ್ಟ್ ಮಾಡಿದ ಕೆಲಸ ಎಂತಂದ್ರೆ ಗೋಹತ್ಯೆ ನಿಷೇಧ ಕಾನೂನು ಏನು ಜಾರಿಗೆ ಅವರು ತಂದಿದ್ರು ಅದನ್ನು ರದ್ದು ಮಾಡುವ ಕೆಲಸವನ್ನು ಶುರು ಮಾಡಿದ್ರು. ಇವರು ಯಾರು? ಸಿದ್ದರಾಮಯ್ಯ ಮೊದಲ ದಿನದ ಎಜೆಂಡಾದ ಅವರು. ಹಾಗಾದರೆ ಅವರು ಗೋಹತ್ಯೆಗೆ ಸಪೋರ್ಟ್ ಮಾಡುವವರು ಅಂತ ಆಯಿತು. ಮತ್ತೊಂದು ಇನ್ಸಿಡೆಂಟ್ ಆಯಿತು. ಒಬ್ಬ ಗೋಕಳ್ಳ ಕಬೀರ್ ಅಂತ ಎನ್ನುವವನಿಗೆ ಪೊಲೀಸ್ ಗುಂಡಿಗೆ ಆಹುತಿಯಾದ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಪೊಲೀಸನಿಗೆ 302 ಇದು ಎಂಥದ್ದು ಮರ್ಡರ್ ಕೇಸ್ ಹಾಕಿ ಪೊಲೀಸ್ನನ್ನು ಜೈಲಿಗೆ ಕಳಿಸಿ ಆ ಗೋಕಳ್ಳನಿಗೆ 10 ಲಕ್ಷ ಕೊಟ್ಟ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ. ಇದು ಏನು ಹೇಳ್ತೀರಿ ನೀವು? ಇದಕ್ಕೆ ನಾವು ಹೇಳುದು, ಇದು ಗೋಹಂತಕರಿಗೆ ಸಪೋರ್ಟ್ ಮಾಡುವ ಸರ್ಕಾರ. ಅವರೇ, ಒಂದು ಕೇಳುವಂತದ್ದು, ಈಗ ಸಿದ್ದರಾಮಯ್ಯ ಸರ್ಕಾರ ನೀವು ಹೇಳುವ ಪ್ರಕಾರ ಗೋಕಳ್ಳರಿಗೆ ಸಪೋರ್ಟ್ ಮಾಡುತ್ತೆ, ಅಥವಾ ಇದು ಈ ರೀಸನ್ ಇರಬಹುದು. 10 ಧಿಕ್ಕಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಾಕಬೇಕಾದ್ರೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ, ಅದಕ್ಕೂ ಒಂದು ಧಿಕ್ಕಾರ ಹಾಕಿ ಬಿಡಬಹುದಿತ್ತಲ್ಲ? ಒಂದು ನಿಮಿಷ, ಅವರು ಮಾಡಿದ್ರೆ ಸರಿ, ಇವರು ಮಾಡಿದ್ರೆ ತಪ್ಪು ಅಂತ. ಇದು ಈ ದೇಶದಲ್ಲಿ 2 ವ್ಯವಸ್ಥೆ ಉಂಟು ನೋಡಿ. ಶಿಕ್ಷಣದಲ್ಲಿ ಆರೋಗ್ಯ ವಿಷಯ ಉಂಟು, ಆರೋಗ್ಯ ವಿಷಯ ರಾಜ್ಯದ ವಿಷಯ. ಅದೇ ಅಂಥದ್ದೇ ಈ ಇದು ಇನ್ನುಂಟು ಗೋಹತ್ಯೆ ನಿಷೇಧ ಕಾನೂನು, ಇದು ರಾಜ್ಯಕ್ಕೆ ಅನ್ವಯಿಸುವಂತ ಕಾನೂನು. ಆದ್ದರಿಂದ ರಾಜ್ಯಕ್ಕೆ ಅಲ್ಲ, ನಾವು ಏಕಪಕ್ಷೀಯ ಕಾನೂನು ಅಲ್ಲ, ಇಡೀ ದೇಶದಲ್ಲಿ ನಾವು ಇದು ಗೋಹತ್ಯೆ ನಿಷೇಧ ಕಾನೂನು ಜಾರಿಗೆ ಬರಬೇಕು ಅಂತ ನಮ್ದು ಅಪೇಕ್ಷೆ. ಅಲ್ಲಿ ಭಾಷಣ ಮಾಡಿದವರು ಅದನ್ನೇ ಹೇಳಿದ್ದು. ಇಲ್ಲಿ ಮಾತ್ರ ಅಲ್ಲ, ಇವರಿಗೆ ಧಿಕ್ಕಾರ ಹಾಕೋರು ಅವರಿಗೂ ಒಂದು ಧಿಕ್ಕಾರ. ಒಂದು ನಿಮಿಷ, ಇಲ್ಲಿ ಇವರು ನಿಮ್ಮವರು ಅಂತ ಅಲ್ಲ, ಇಲ್ಲಿ ಗೋ ಕಳ್ಳತನ ನೋಡಿ ಎಕ್ಸ್ಪೋರ್ಟ್ ಗೆ ಸಪೋರ್ಟ್. ನರೇಂದ್ರ ಮೋದಿ ಅವರು ಯಾವಾಗಲೂ ಇಂಥ ಒಂದು ಕೆಲಸ ಮಾಡಲಿಲ್ಲ. ಗೋಹತ್ಯೆ ನಿಷೇಧ ಇದ್ದದನ್ನು ಒಂದು ವೇಳೆ ಈ ದೇಶದಲ್ಲಿ ಗೋಹತ್ಯೆ ಕಾನೂನು ನಿಷೇಧ ಇತ್ತು ಅಂತೇಳಿ ಅದನ್ನು ತೆಗೆಯುವಂತ ಕೆಲಸ ಮಾಡಿಲ್ಲ. ಇವರು ರದ್ದು ಮಾಡಿದ್ರು, ಇದ್ದ ಕಾನೂನನ್ನು ಇವರು ರದ್ದು ಮಾಡಿದ್ರು. ಆಗಿರ್ಲಿಲ್ಲ, ರಾಜ್ಯಪಾಲರ ಸಿಗ್ನೇಚರ್ ಆಗಿರ್ಲಿಲ್ಲ. ಆದ್ರೆ ಸುರುವಿನ ಕೆಲಸ ಮಾಡಿದ್ದೇವೆ, ಪ್ರಸ್ತಾವನೆಯನ್ನ ರದ್ದು ಮಾಡಿ. ಅದೇ ಒಂದು ವೇಳೆ ನರೇಂದ್ರ ಮೋದಿ ಅವರು ಅಂತ ಕೆಲಸ ಮಾಡಿದ್ರೆ ನಾವು ಧಿಕ್ಕಾರ ಆಗ್ತಿದ್ದೇವೆ ಖಂಡಿತ. ಅದಲ್ಲದೆ ಒಬ್ಬ ಗೋಕಳ್ಳನಿಗೆ 10 ಲಕ್ಷ ಏನಾದ್ರೂ ಅವರು ಮಾಡಿದ್ರೆ ನಾವು ಧಿಕ್ಕಾರ ಆಗ್ತಿದ್ದೇವೆ. ಹತ್ಯೆ ಮಾಡುವಂತ ಪರಿಕರಗಳಿಗೆ ಸಬ್ಸಿಡಿ ಜಾಸ್ತಿ ಮಾಡಿರುವಂತದ್ದು ಈಗಿನ NDA ಸರ್ಕಾರ. ಈಗಿನ NDA ಸರ್ಕಾರ ಸಬ್ಸಿಡಿ ಜಾಸ್ತಿ ಮಾಡಿದೆ ಗೋವನ್ನ ಕೊಲ್ಲುವಂತ ಪರಿಕರಗಳಿಗೆ. ಇದು ನಿಮ್ಮ ಗಮನಕ್ಕೆ ಬರೋದಿಲ್ವಾ? ನನ್ನ ಗಮನಕ್ಕೆ ಬಂದಿಲ್ಲ. ಒಂದು ವೇಳೆ ಹೌದು ಇದ್ರು
ಅದಕ್ಕೂ ನಮ್ದು ಧಿಕ್ಕಾರ. ನಿಮ್ಮವರು ಅಂತ ಆದ್ರೆ ನಿಮ್ಮ ಅಲ್ಲ, ಇದು ಪ್ರಾಮಾಣಿಕವಾಗಿ ನಮ್ಗೆ ಗೊತ್ತಿಲ್ಲ. ನೀವು ಹೇಳಿದ ವಿಷಯ ಗುಜರಾತಿನಲ್ಲಿ ಹೈಯೆಸ್ಟ್ ಅಲ್ಲ, ನೀವು ಹೇಳಿದ ವಿಚಾರ ಪ್ರಾಮಾಣಿಕವಾಗಿ ನನ್ಗೆ ಗೊತ್ತಿಲ್ಲ. ಅದು ಹೌದಿದ್ರೆ ನಾವು ಅದಕ್ಕೂ ಧಿಕ್ಕಾರನೆ. ಅದರಲ್ಲಿ ಏನು ನಾವು ನಮ್ಗೆ ಗೋಮಾತೆ ಅರುಣ್ ಜೇಟ್ಲಿ ನರೇಂದ್ರ ಮೋದಿ ಬಜೆಟ್ ನಲ್ಲಿ ಇದೆ ಶೇಣವ್ ಅವರೇ, ನನಗೆ ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ಒಂದು ವೇಳೆ ಅಂತದಿದ್ರೆ ಅದು ನರೇಂದ್ರ ಮೋದಿಗೂ ಆ ಹೊತ್ತಿಗೆ ಧಿಕ್ಕಾರನೆ. ಸೊ ನೀವು ಸಿದ್ದರಾಮಯ್ಯ ಸರ್ಕಾರವನ್ನ ಬಹಳ ಚೆನ್ನಾಗಿ ಸ್ಟಡಿ ಮಾಡ್ತೀವಿ, ನಮ್ಮವರು ಏನು ತಪ್ಪು ಮಾಡೋದಿಲ್ಲ ಗೊತ್ತಿಲ್ಲ, ಪ್ರಾಮಾಣಿಕವಾಗಿ ನನಗೆ ಗೊತ್ತಿಲ್ಲ, ಇಲ್ಲ ಗೊತ್ತಿಲ್ಲ. ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತು. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಸತೀಶ್ ನಾಯ್ಕ ಅವರು ಬ್ರೇಕಿಗೆ ಹೋಗೋದಕ್ಕಿಂತ ಮೊದಲು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ನಾವು ಬೀದಿಗೆ ಇಳಿಬೇಕಾದಂತ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡಿರುವಂತದ್ದು ಸಿದ್ದರಾಮಯ್ಯ ಅವರ ಸರ್ಕಾರ. ಯಾಕಂತ ಹೇಳಿದ್ರೆ ಯಡಿಯೂರಪ್ಪ ಸರ್ಕಾರ ಅಥವಾ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ನಾವೊಂದು ಬಿಜೆಪಿ ಗವರ್ಮೆಂಟ್ ಒಂದು ಮಸೂದೆ ಸಿದ್ಧಪಡಿಸಿತ್ತು. ಅದಕ್ಕೆ ರಾಜ್ಯಪಾಲರಾಗ ಕಾಂಗ್ರೆಸ್ನ ರಾಜ್ಯಪಾಲರು ಅವರು ಸಿಗ್ನೇಚರ್ ಹಾಕಲಿಲ್ಲ, ಅದನ್ನು ರಾಷ್ಟ್ರಪತಿ ಅಲ್ಲಿ ಕಳಿಸಿದ್ರು. ಮೊದಲ ದಿನವೇ ಸಿದ್ದರಾಮಯ್ಯ ಅದನ್ನು ವಾಪಸ್ ಪಡ್ಕೊಂಡ್ರು. ಅದೆಲ್ಲಿ ಆದ್ರೂ ಸ್ಟ್ರಿಕ್ಟ್ ಆಗಿ ಜಾರಿ ಆಗ್ತಾ ಇದೆ, ನಮಗೆ ಸಮಸ್ಯೆ ಇರ್ತಿರ್ಲಿಲ್ಲ. ನಾನು ಕೇಳುದು ನಿಮ್ಮ ಹತ್ರ, ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರುವಾಗ ಇಲ್ಲಿ ಗೋ ಕದಿಲಿಲ್ವಾ? ಗೋ ಸಾಗಾಟ ಆಗ್ಲಿಲ್ವಾ? ಕಸಾಯಿಖಾನೆ ಇರ್ಲಿಲ್ವಾ? ಹಾಗೇನು ಇವರು ಪ್ರತಿಭಟನೆ ಮಾಡಲಿಲ್ಲ? ಅದೇನೀಗ ಸಿದ್ದರಾಮಯ್ಯ ಸರ್ಕಾರ ಬಂದ ಕೂಡಲೇ ಇವರಿಗೆ ಪ್ರತಿಭಟನೆ ಇದು ಬಂದದ್ದು ಯಾಕೆ? ಮತ್ತೆ ಸಿದ್ದರಾಮಯ್ಯ ಸರ್ಕಾರದ ಸತೀಶ್ ನಾಯ್ಕರೇ, ಬಹುಶಃ ನೀವು ಗ್ರಾಮೀಣ ಪ್ರದೇಶದ ಸದ್ಯದ ವರದಿಗಳನ್ನು ಗಮನಿಸಿರಬಹುದು. ಅಕ್ರಮ ಗೋ ಸಾಗಾಟ ಜಾಸ್ತಿ ಆಗಿದೆ ಅಂತ ಅನಿಸ್ತದೋ ಇಲ್ಲೋ? ಕಮ್ಮಿ ಆಗಿದೆ, ಎಷ್ಟು ಕಮ್ಮಿ ಆಗಿದೆ. ಈಗ ಇವರಿಗೆ ಕೆಲಸ ಸಿಗುದಿಲ್ಲ, ಅದಕ್ಕೆ ಬೇಕಾಗಿ ಈಗ ಈ ತರದ ನಾಟಕ ದಿನಪ್ರತಿ ನಾವು ನೋಡ್ತಾ ಇದ್ದೀವಿ. ಅಲ್ಲಲ್ಲಿ ಇವತ್ತು ಪುತ್ತೂರಿನಲ್ಲಿ, ನಿನ್ನೆ ಉಪ್ಪಿನಂಗಡಿಯಲ್ಲಿ, ಮೊನ್ನೆ ಚಾರ್ಮಾಡಿಯಲ್ಲಿ, ಮಂಗಳೂರಿನಲ್ಲಿ ಇದು ಜಾಸ್ತಿ ಅಂತ ಅನಿಸೋದೇ ಇಲ್ವಾ? ಒಂದು ಕೆಲಸ ಮಾಡ್ಲಿ ಇವರು, ಈ ಗೋ ಕಲರ್ ತಗೊಂಡು ಹೋಗೋ ದನ ಇದೆಯಲ್ಲ ಅದನ್ನ ತಗೊಂಡೋಗಿ ಸಾಕ್ಲಿ. ಎಲ್ಲಿ ಪೊಲೀಸರು ಫೋನ್ ಮಾಡೋದು ಅವರಿಗೆ ತಗೊಂಡೋಗಿ ಅಂತ. ಪುತ್ತೂರು ಪೊಲೀಸ್ ಸ್ಟೇಷನ್ ಬಾಗಿಲಲ್ಲಿ ಎಷ್ಟು ದಿನ ದನಗಳು ಬಿದ್ದಿತ್ತು ಗೊತ್ತಾ? ಎಷ್ಟು ದಿನ ಅಂದ್ರೆ ಅದು ಕಾನೂನು ತೊಡಕು. ಇಲ್ಲ ನಾವೇ ಕೊಂಡೋಗುದು ಅದನ್ನು. ಪೊಲೀಸರು ಸಾಕಿದ್ರೆ 2-3 ದಿವಸ. ಒಬ್ರು ಇವತ್ತು ವಿಶ್ವ ಪರಿಷತ್ನವರು 36 ದನಗಳಿತ್ತಂತೆ, ಅದನ್ನು ಇಳಿಸ್ಲಿಲ್ಲಂತೆ. ಯಾಕಂದ್ರೆ ಇಳಿಸಿದ್ರೆ ವಾಪಸ್ ಹತ್ತಿಸ್ಲಿಕ್ಕೆ ಗೊತ್ತಿಲ್ಲ ಅಂತ ಇವರಿಗೆ. ಹಾಗೆ ಇಟ್ಟಿದ್ರೆ ನೀರಿಲ್ಲ, ಊಟ ಇಲ್ಲ. ಜಾಸ್ತಿ ಆಗಿದೋ ಇಲ್ಲೋ ಅಕ್ರಮ ಗೋ ಸಾಗಾಟ? ಕಮ್ಮಿ ಆಗಿದೆ. ಈ ತಿಂಗಳಲ್ಲಿ ಜಾಸ್ತಿ ಆಗಿದೆ ಅಂತ ಅವ್ರ ಅಂಕಿಅಂಶಗಳನ್ನು ಇಟ್ಟುಕೊಂಡು ಅಂಕಿಅಂಶ ಇಟ್ಟದ್ದೇ ಇದಕ್ಕೆ ಬೇಕಾಗಿ, ಇವತ್ತಿನ ಗೋ ಜಾತ ಮಾಡ್ಲಿಕ್ಕೆ ಬೇಕಾಗಿ ಇವರು ಅಂಕಿಅಂಶವನ್ನು ನಿಮ್ಗೆ ತೋರಿಸ್ತಾರೆ. ಅಂಕಿಅಂಶ ತೋರಿಸ್ಲಿಕ್ಕೆ ನಾನು ಸಹ ತೋರಿಸ್ತೇನೆ. ಅದಕ್ಕೆ ಲೆಕ್ಕಾಚಾರ ಏನು? ಒಂದು ಸೌತಡಕ ದೇವಾಲಯದ ಗೋಶಾಲೆಗೆ ತಲವಾರ ಹಿಡಿದು ತೆಗೆದುಕೊಂಡು ಹೋದಂತದ್ದು, ಉಡುಪಿಯ ಒಂದು ದೇವಾಲಯದಲ್ಲಿ ತಲವಾರ ಹಿಡಿದು ತೆಗೆದುಕೊಂಡು ಹೋದಂತದ್ದು. ಇದೆಲ್ಲ ಏನು? ಕಳ್ಳರನ್ನ ಹಿಡಿಬೇಕ್ರಿ. ಕಳ್ಳರು ಎಲ್ರು ಹಿಡಿಬೇಕು, ಒತ್ತಡ ಹಾಕಬೇಕಾದಂತವ್ರು ಯಾರು? ಕಳ್ಳರಿಗೆ ಯಾರು ಮಾಡ್ಬೇಕಾದಂತದ್ದು? ನೋಡಿ, ಕಳ್ಳರಿಗೆ ಧರ್ಮ ಇಲ್ಲ. ಏನು ದನನ್ನು ಕೇಳ್ತಾರ, ನೀನು ಮುಸ್ಲಿಮ್ನ ದನವ, ಕ್ರಿಶ್ಚಿಯನ್ ದನವ, ಹಿಂದೂನ ದನವ ಅಂತ ಏರಿಸುದಾ? ಅವ್ರು ಸಿಕ್ಕ ದನ ಕದ್ದುಕೊಂಡು ಹೋಗ್ತಾರೆ. ಅವ್ರು ಅದೇ ದನಗಲ್ಲರನ್ನು ಹಿಡಿಬೇಕಾದಂತದ್ದು ಯಾರು? ಅದು ಪೊಲೀಸ್ನವರು. ಅದನ್ನು ಮಾಡ್ತಾ ಇಲ್ಲ, ಅದಕ್ಕೆ ನಾವು ಮಾಡುದು. ಮಾಡ್ತಾ ಇದ್ದಾರೆ. ಎಲ್ಲಿ ಅವ್ರು ಇಲ್ಲಿ ಇವರಿಗೆ ರಾಜಕೀಯ ಮಾಡಬೇಕು, ಅದಕ್ಕೆ ಬೇಕಾಗಿ ಅವರು ಪೊಲೀಸರು ಹಿಡಿತಾ ಇಲ್ಲ ಅನ್ನುವಂಥದ್ದವರ ಕಂಪ್ಲೇಂಟ್. ನಾವು ಹೇಳುತ್ತೇವಲ್ಲ, ಪೊಲೀಸ್ನವರು ಹಿಡಿತಾ ಇದ್ದಾರೆ. ಎಸ್ ಸತೀಶ್ ನಾಯ್ಕರೇ, ಒಂದು ದೇವಾಲಯದ ಹಟ್ಟಿಯ ಒಳಗೆ ಬಂದು ಅದನ್ನ ತಲವಾರು ಹಿಡಿದು ತೆಗೆದುಕೊಂಡು ಹೋಗ್ತಾರೆ ಅಂತ ಸುವ್ಯವಸ್ಥೆ ಸರಿ ಇದೆ ಅಂತ ಅನ್ಸುತ್ತಾ ನಿಮಗೆ? ನೋಡಿ, ಆ ಸಿಸಿಟಿವಿಯ ದೃಶ್ಯವನ್ನು ನೀವು ಗಮನಿಸಿರ್ಬೋದು. ಉಡುಪಿಯ ಒಂದು ದೇವಾಲಯದಲ್ಲಿ ಬಂದು ಕದ್ದುಕೊಂಡು ಹೇಳಿದ ಕಳ್ಳರಿಗೆ ನೀವು ಧರ್ಮಕ್ಕೆ ಮತ್ತು ಕಳ್ಳರನ್ನು ಅವನು ಎಲ್ಲ ಕಡೆಯಿಂದ ಹಿಡಿಬೇಕು ಅಂತ ಹಿಡಿಯಲಿ. ಕಳ್ಳರನ್ನು ಹಿಡಿಲೇಬೇಕು, ಕಳ್ಳರನ್ನು ಹಿಡಿಲೇಬೇಕು. ಅದನ್ನೇ ಹೇಳುದು. ಅದಕ್ಕೆ ಒತ್ತಾಯ ಹಾಕಬೇಕು ಅಂತ ನಾವು ಪ್ರತಿಭಟನೆ ಮಾಡ್ತೇವೆ. ನಿಮಗೆ ಯಾಕೆ ಉರಿಬೇಕು ನಮ್ಮ ಪ್ರತಿಭಟನೆಯಲ್ಲಿ? ನಮ್ಮ ಪ್ರತಿಭಟನೆ ನಿಮಗೆ ಉರಿಯೋದು ಯಾಕೆ? ನಮ್ಗೆ ಉರಿಯೋದಿಲ್ಲ ಸ್ವಾಮಿ. ನಾವು ಎಲ್ಲಾ ತಂತ್ರಗಾರಿಕೆಗಳನ್ನ ಉಪಯೋಗಿಸಿ ಆ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸ ಯಾಕೆ ಮಾಡ್ತೀರಿ? ನಾನು ಏನ್ ಕೇಳ್ತಾ ಇದ್ದೀನಿ, ಈ ಕಳ್ಳರು ಕದ್ದುಕೊಂಡು ಹೋದ ದನವನ್ನ ಚೈನಕ್ಕೆ ಕಳಿಸುದಾ? ನೋಡಿ, ಅದನ್ನು ನೀವು ಅಷ್ಟು ದೊಡ್ಡ ಮಾತಾಡಬೇಡಿ, ಅಲ್ಲಿಗೆ ನೀವು ಹೋಗಬೇಡಿ. ಅಲ್ಲಿಗೆ ಹೋಗ್ಬೇಕು. ಎಲ್ಲಿ ನಾನು ಹೇಳ್ತೇನೆ, ನರೇಂದ್ರ ಮೋದಿ ಅವರ ಒಂದು ಭಾಷಣದಲ್ಲಿ ಚುನಾವಣೆ ಮೊದಲು ಹೇಳಿದ್ದಾರೆ, ಸಂಪೂರ್ಣ ಗೋ ಹತ್ಯೆ ನಿಲ್ಲಿಸ್ತೇನೆ ಭಾರತ ದೇಶದಲ್ಲಿ ಅಂತ. ಅದನ್ನು ಮಾಡ್ತಾರೆ. ಅವರದ್ದೇ ದೇಶ, ಅವರದ್ದೇ ಇದು ರಾಜಕೀಯ ನಡೀತಾ ಇದೆ. ಏನಾಯ್ತು? 4.5 ಮಿಲಿಯನ್ ಇದು ರಫ್ತಾಗ್ತಾ ಇದೆ. ಫಸ್ಟ್ ಬ್ರೆಜಿಲ್ ಇತ್ತು, ಪ್ರಪಂಚದ ಭಾರತ ಆಗಿದೆ. ಯಾರ ಸರ್ಕಾರ? ಯಾರ ಮೇಲೆ ಗೂಬೆ ಕೊರಿಸಿದ್ರು? ಸಿದ್ದರಾಮಯ್ಯ ಸರ್ಕಾರ ಕಳಿಸ್ತಾ ಇರಿ. ಶೇಣವ್ ಅವರು ದಿಲ್ಲಿಯಲ್ಲಿ ಕೂತು ಪ್ರತಿಭಟನೆ ಮಾಡಿಲ್ಲ. ಜಾಸ್ತಿ ಆಗಿದೆ, ಅದಕ್ಕೆ ಕಡಿವಾಣ ಹಾಕಬೇಕಾದ ರಾಜ್ಯ ಸರ್ಕಾರ. ಈಗ ಕಡಿವಾಣ ಇರುವಂತ MLA-ಗಳು ಮ್ಯಾಕ್ಸಿಮಮ್ ನಂಬರ್ಸ್ ನಿಮ್ಮವರು, 7 ಜನ ನಿಮ್ಮವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ತೇನೆ.
ಈ ಎಕ್ಸ್ಪೋರ್ಟ್ಗೆ ಕೂಡ ಇವರು ವಿರೋಧ ಮಾಡ್ತಾರಾ? ಖಂಡಿತ. ಇವತ್ತು ನರೇಂದ್ರ ಮೋದಿ ಅವರಿಗೆ ಇವರು ಧಿಕ್ಕಾರ ಕರೆದಿದ್ದಾರಾ? ಅಲ್ಲಲ್ಲ ಒಂದು ನಿಮಿಷ. ಕರಿಬೇಕಿತ್ತು ಇವರು. ಅಲ್ಲಲ್ಲ, ಇವರಿಗೆ ದನ ಮಾತ್ರ ಕಾಣ್ತದೆ ಯಾಕೆ? ನೀವು ರಾಜಸ್ಥಾನದಲ್ಲಿ 89 ದೇವಸ್ಥಾನವನ್ನು ಮೊನ್ನೆ ಹೂಡಿ ಮಾಡಿದ್ರು. ಅದಕ್ಕೆ ಇದಕ್ಕೆ ವಿರೋಧ ಮಾಡಲಿಲ್ಲ ನಾವು? ನಾವು ವಿರೋಧ ಮಾಡಲಿಲ್ಲ. ಯಾವ ವಿಶ್ವ ಹಿಂದೂ ಪರಿಷತ್ತರ RSS ವಿರೋಧ ಮಾಡಿದ್ದಾರೆ. RSS ಮಾಡಿರಲಿ. ಇಲ್ಲಿ ದಕ್ಷಿಣ ಕನ್ನಡದ ಒಬ್ಬ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದವರು ಯಾಕೆ ಪ್ರತಿಭಟನೆ ಮಾಡಿಲ್ಲ? ಅಲ್ಲರಿ, ದೇವಸ್ಥಾನ ನಾವು ಅಲ್ಲಿ ಅವರ ಅಲ್ಲಿ ಮಾತ್ರ ಕಾಣುದು, ಇವರಿಗೆ ದೇವಸ್ಥಾನ ಕಾಣುದಿಲ್ವಾ? ಸ್ವಾಮಿ, ದೇವಸ್ಥಾನ ಡಬಲ್ ಸ್ಟ್ಯಾಂಡರ್ಡ್ ಇದೆ ನಿಮ್ಮ ಹೋರಾಟಗಳಲ್ಲಿ. Double standard ನೀವು ಇದೆ. ಬಿಜೆಪಿ ಸರ್ಕಾರ ಇದ್ದಲ್ಲಿ ಒಂದು, ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲೂ ಅಕ್ರಮ ಗೋಸಾಗಾಟ ಆಗ್ತಾ ಇತ್ತು. ಆಗ್ತದೆ. ಅವರೆಲ್ಲ ಆಗ ದಾರಿ ತಲೆ ಕಡಿಸ್ಕೊಳ್ತಾರೆ. ನೀನು ನೀವು ನೋಡಿ, ಇದೇ ದೇವಸ್ಥಾನವನ್ನು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಹುಡಿ ಮಾಡ್ತಿದ್ರು. ಇವ್ರು ಏನ್ ಮಾಡ್ತಿದ್ರು? ಏನ್ ಮಾಡ್ತಿದ್ರು? ಬೀದಿಗೆ ಇಳ್ತಿರ್ಲಿಲ್ವಾ? ಅಲ್ಲ, ನೀವು ಬೀದಿಗೆ ಇಳಿದಿಲ್ಲ, ಇಳಿರಿ ಬೀದಿಗೆ. ಅಲ್ಲಲ್ಲ, ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಯಡಿಯೂರಪ್ಪ ಸರ್ಕಾರ ಇಲ್ಲಿ ದೇವಸ್ಥಾನವನ್ನು ಉರುಳಿಸಿದ್ರು, ನಾವು ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದೆವು. ಅಲ್ಲಿ ಒಂದು ನಿಮಿಷ, ರಾಜಸ್ಥಾನದಲ್ಲಿ ಬಿಜೆಪಿಯ ವಿರುದ್ಧ RSS ವಿಶ್ವ ಹಿಂದೂ ಪರಿಷತ್ ಜಂಟಿಯಾಗಿ ಅಲ್ಲಿ ಪ್ರತಿಭಟನೆ ಮಾಡಿ ಏನು ಮಾಡಿದ್ರು ನಿಲ್ಲಿಸಲಿಲ್ವಾ? ಅಲ್ಲಿ ನಿಲ್ಲಿಸದಿದ್ರೆ ನಾವು ಮಾಡಬೇಕು. 89 ದೇವಸ್ಥಾನ ಹುಡಿಯಾದ ನಂತರ ಸ್ವಾಮಿ ನೋಡಿ, ಅವರ ಕೆಲಸ ಆಗಿದೆ. ಅಲ್ಲಲ್ಲ, ಕಣ್ಣು ಕಟ್ಟಿಗೆ ಬೇಕಾಗಿ ಮಾಡಿ ಅಲ್ಲಲ್ಲ, ರಾತ್ರಿ ಬೆಳಗ್ಗೆ ಆಗುವವರೆಗೆ ನೀವು ಹುಡಿ ಮಾಡಿದ್ರೆ ಹಾಗೆ ನರೇಂದ್ರ ಮೋದಿ ಯಾರ ಸರ್ಕಾರ ಹುಡಿ ಮಾಡಿದ್ದು? ಯಾರ ಸರ್ಕಾರವಾಗಲಿ, ಬಿಜೆಪಿ ಸರ್ಕಾರ. ಅದೇ ನಾವು ಹೇಳಿದಲ್ಲ, ಗುಜರಾತ್ ನಲ್ಲೂ ಆಗಿದೆ. ಮುಖ್ಯಮಂತ್ರಿ ಆಗಿದ್ದಾಗ ಬಿಜೆಪಿ ಸರ್ಕಾರ ಇರುವಾಗ ಇಲ್ಲೇ ಕರಂಗಲ್ಪಾಡಿಯಲ್ಲಿ ಒಂದು ಕಟ್ಟೆಯನ್ನು ಇದು ಅಶ್ವತ್ಥ ಮರವನ್ನು ಕಡಿಲಿಕ್ಕೆ ಮಾಡಿದ್ರೆ ನಾನೇ ಕೂತಿದ್ದೆ. ಬಿಜೆಪಿಯಲ್ಲಿ ಆಡಳಿತ ಇದ್ದು ಶಂಕರ್ ಭಟ್ರು ಇದು ಮೇಯರ್ ಆಗಿರುವಾಗ ಶಂಕರ್ ಭಟ್ರಿಗೆ ಧಿಕ್ಕಾರ ಹಾಕಿದೆ ನಾನು. ಇದು ಸತ್ಯ, ಸುಳ್ಳಲ್ಲ. ಸರಿ, ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಾ. ಅದೇ ನಾನು ಹೇಳುದು. ರಾಜಸ್ಥಾನದಲ್ಲಿ 89 ರಾಜಸ್ಥಾನದಲ್ಲಿ ಅಲ್ಲಿ ಯಾಕೆ ನೀವು ಸ್ವಾಮಿ ವಸುಂಧರಾ ರಾಜೆಗೆ ವಸುಂಧರಾ ರಾಜೆಗೆ ಅಲ್ಲಿಯ ವಿಷಯ ಧಿಕ್ಕಾರ ಹೂಡಿದ್ದಾರೆ. ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡುವಂತದ್ದು ಸರಿಯೋ ತಪ್ಪು? ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕು. ನಾವು ಅದನ್ನೇ ಮಾಡ್ತಾ ಇರೋದು. ಜಿಲ್ಲಾಧಿಕಾರಿಗಳು ಕಮಿಷನರ್ ಅವರ ಮುಖಾಂತರ ನಿಮ್ಮ ರಾಜಕೀಯ ಶಕ್ತಿಗಳು ಯಾಕೆ ಹಸ್ತಕ್ಷೇಪ ಮಾಡ್ತಾ ಇದ್ದಾವೆ? ಒಂದು ಪ್ರತಿಭಟನೆ ನಾವು ಮಾಡ್ತೇವೆ, ನಮಗೆ ಪರ್ಮಿಷನ್ ಕೊಡಿ. 13 ತಾರೀಕಿಗೆ ಪರ್ಮಿಷನ್ ಕೊಟ್ಟು ಈಗಾಗಲೇ ಇವರಿಗೆ ಮುಸ್ಲಿಮರ ಹಬ್ಬ ಬರ್ತಾ ಇದೆ. ಇಲ್ಲಿ ಇವರಿಗೆ ಗಲಾಟೆ ಆಗಬೇಕು, ಅದಕ್ಕೆ ಬೇಕಾಗಿ ಇವರು ಮಾಡುವಂತ ಕೆಲಸ. ಇವತ್ತು ಗಲಾಟೆ ಆಗ್ಲಿಲ್ವಲ್ಲ? ಜನ ಸೇರ್ಲಿಲ್ಲ. ನಮ್ಗೆ 3,000 ಇವ್ರಿಗಿಂತ ಜಾಸ್ತಿ ಪೊಲೀಸ್ನವರಿದ್ರು. ಅಲ್ಲ, ನಮ್ಗೆ 200 ಜನ ಸಾಕು. ಗಲಾಟೆ ಮಾಡ್ಬೇಕಾದ್ರೆ 200 ಸಾಕು, 3,000 ಬೇಡ. 200 ಸಾಕು. ಈ ಸಂದರ್ಭದಲ್ಲಿ ಈ ಪ್ರತಿಭಟನೆ ಆಯೋಜನೆ ಮಾಡಿದ್ದರ ಹಿಂದೆ ದುರುದ್ದೇಶ ಕಾಣಿಸ್ತಾ ಇದೆ. ಅಕ್ರಮ ಗೋಸಾಗಾಟ ಅನ್ನುವಂಥದ್ದು ಈ ತಿಂಗಳಲ್ಲಿ ಅಲ್ಲ, ಈ ಹಿಂದೆಯೂ ನಡೀತಾ ಇತ್ತು, ಮುಂದೆಯೂ ನಡೀಬಹುದು. ನೀವು ಈ ತಿಂಗಳಲ್ಲಿ ಯಾಕೆ ಪ್ರತಿಭಟನೆ ಮಾಡಿದ್ದೀರಿ? ಈ ವಾರದಲ್ಲಿ ಯಾಕೆ ಪ್ರತಿಭಟನೆ ಮಾಡಿದ್ದೀರಿ? ರೋಜಾ ಆಗುವಾಗಲೇ ಇವರಿಗೆ ಒಂದು ನಿಮಿಷ, ಈ ತಿಂಗಳಲ್ಲಿ ಹಾಗಾದ್ರೆ ರಂಜಾನ್ ತಿಂಗಳಲ್ಲಿ ನಾವು ಯಾವುದೇ ಹೋರಾಟ ಮಾಡಬಾರ್ದು? ಒಂದು ನಿಮಿಷ, ಮಾಡಬಾರ್ದು ಅಂತ ಇಲ್ಲಲ್ಲ. ಹಾಗೆ ಒಂದು ವೇಳೆ ಅವ್ರು ಹೇಳುದಿದ್ರೆ, ನಾಳೆ ನಮ್ದು ದಸರಾ ಬರ್ತದೆ, ಒಂದು ನಿಮಿಷ, ದಸರಾ ತಿಂಗಳಲ್ಲಿ ನೀವು ಮಾಡಬಾರ್ದು, ಗಣೇಶೋತ್ಸವ ಬರ್ತದೆ ನೀವು ಮಾಡಬಾರ್ದು, ಕೃಷ್ಣಾಷ್ಟಮಿ ಬರ್ತದೆ ನೀವು ಮಾಡಬಾರ್ದು ಅಂತ ನಾವು ಹೇಳಿದ್ರೆ, ಒಂದು ಕ್ರಿಶ್ಚಿಯನ್ರಿಗೆ ಮತ್ತು ಮುಸಲ್ಮಾನರಿಗೆ ಪ್ರತಿಭಟನೆ ಮಾಡಲಿಕ್ಕೆ ದಿನವೇ ಸಿಕ್ಕಲಿಕ್ಕಿಲ್ಲ, ಅಷ್ಟು ಹಬ್ಬ ನಮ್ಗುಂಟು. ನಾನು ಹೇಳುದು, ನಾವು 15 ತಾರೀಕಿಗೆ ಮಾಡೋದಕ್ಕೆ ಹುನ್ನಾರ ಮಾಡಿದ್ರು. ಅದೇ ನಾನು ಹೇಳುದು, ಒಂದು ವೇಳೆ ದುರುದ್ದೇಶ ಇದೆ. ಈಗ ನೋಡಿ, ಇದೆಲ್ಲ ನಮಗೆ ಬಂದು ಕಾಲ್ ಕೊಡ್ಬೋದಿತ್ತು, ಆಗ ಗಲಾಟೆ ಆಗ್ತಿತ್ತು. ನಾನು ಖಾಲಿ ಪ್ರತಿಭಟನೆ ಮಾಡ್ಬೇಕಂತಿಲ್ಲ, ಬಜರಂಗದೆಲ್ಲ ಬಂದು ಕಾಲ್ ಕೊಟ್ಟರೆ ನಾಳೆ ಯಾರು ಏನು ಮಾಡ್ಬೇಕಂತಿಲ್ಲ, ಬಂದೆ, ಹೌದಲ್ವಾ? ನಾವು ಕೊಡ್ಲಿಲ್ಲ. ನಾವು ಜನರಿಗೆ ಜಾಗೃತಿ ಮಾಡ್ಲಿಕ್ಕೆ ಹೋಗಿ ಪ್ರತಿಭಟನಾ ಮೆರವಣಿಗೆ ಮಾಡಿದ್ದು. ಯಾವುದೇ ಮುಸಲ್ಮಾನರನ್ನು ಬೈದು ನಾವು ಭಾಷಣ ಮಾಡಲಿಲ್ಲ. ಜನರಿಗೆ ಹೇಗೆ ಒಂದು ನಿಮಿಷ, ನಾನು ಕೇಳುವಂತದ್ದು ಅಕ್ರಮ ಗೋಸಾಗಾಟ ಅನ್ನುವಂಥದ್ದನ್ನ ಒಂದು ದಿನದ ಪ್ರತಿಭಟನೆಯಿಂದ ತಡಿಬಹುದಾ? ನಾನು ಹೇಳ್ತಾರಲ್ಲ, ಒಂದು ದಿನದ ಪ್ರತಿಭಟನೆಯಿಂದ ಸುಮಾರು 4,000 ಗೋಮಾತೆ ಉಳಿತು. ಹಾಗಾದ್ರೆ 365 ದಿನವೂ ಮಾಡಬೇಕು, 365 ದಿವಸ ಮಾಡಬೇಕು ಅಂತ ಇಲ್ಲ ಸ್ವಾಮಿ. ಯಾವುದಕ್ಕೂ 365 ದಿವಸ ಪ್ರತಿಭಟನೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೂ ನಮ್ಮದೇ ಆದ ಒಂದು ನಿಮಿಷ ಅಲ್ಲ, ನಾನು ಹೇಳುದು, ಇದು ಇಷ್ಟು ದೊಡ್ಡ ಪ್ರತಿಭಟನೆ ಆದ್ರಿಂದ ಇವತ್ತು ಎಲ್ಲ ಕಡೆಯಲ್ಲಿ ನಾಕಾಬಂದಿ ಮಾಡಿದ್ದಾರೆ, ಎಲ್ಲ ಕಡೆಗಳು. ಇದನ್ನು ನಾವು ಕಡಿಮೆ ಮಾಡಿದ್ರೆ ಇನ್ನೂ ಸಹ ನಾವು ಪ್ರತಿಭಟನೆ. ಈಗ ಈ ದಿನಗಳಲ್ಲಿ ವಿಪರೀತವಾಗಿ ಕಳ್ಳ ಸಾಗಣೆ. ನಾನು ಹೇಳುದು, ಮಾರುವುದು ಒಂದು ವಿಷಯ, ಮಾರುವುದು 10% ಆದರೆ 90% ಕದ್ದುಕೊಂಡು ಹೋಗುದು. ಜಬರ್ದಸ್ತಿಯಿಂದ, ಹಟ್ಟಿಯಿಂದ ನಾವು ಬಿಟ್ಟ ಮೊನ್ನೆ ಶಕ್ತಿನಗರದಲ್ಲಿ 2 ಕಾಲು ಕಡಿದ್ರಿ. ನಾವು ಅಲ್ಲಿ ಗೋಶಾಲೆಯಲ್ಲಿ ಸಾಕ್ತಾ ಇದ್ದೇವೆ, ಅದೀಗ ಕೊಳೆಯುವಂಥ ಪರಿಸ್ಥಿತಿ. ಯಾವ ದನ 2 ಕಾಲು ಕಡಿದಿದ್ದಾರೆ. ಇಂಥ ಸನ್ನಿವೇಶ. ಮತ್ತೊಂದು, ನಾನು ಮುಸಲ್ಮಾನರಿಗೆ ಒಂದು ನಿಮ್ಮ ಈ ವೇದಿಕೆಯ ಮುಖಾಂತರ ಒಂದು ಕರೆ ಕೊಡಲಿಕ್ಕೆ ನಾನು ಇಚ್ಛಿಸ್ತೇನೆ. ಇವರಿಗೆ ಮುಸಲ್ಮಾನರಿಗೆ ಏನಾದರೂ ತಿನ್ನಬೇಕಾದ್ರೆ ಹಲಾಲ್ ಆಗಬೇಕು. ಅಂದರೆ ನಮ್ಗೆ ಗೊತ್ತುಂಟು, ಅದೊಂದು ಏನೋ ಮಂತ್ರ ಮಾಡ್ತಾರೆ ಅವರು, ಅವರ ಇದು ಹಲಾಲ್ ಆಗಬೇಕು. ಈ ದನ ಒಂದು ಏಸ್ ಗಾಡಿ ಅಂದರೆ ಎಷ್ಟು ದೊಡ್ಡದುಂಟು, ಅದರಲ್ಲಿ 20-22 ದನಗಳನ್ನು ಕೊಂಡೋಗ್ತಾರೆ. ಅದರಲ್ಲಿ 50% ಸತ್ತಿರ್ತದೆ. ಸತ್ತ ದನದ ಮಾಂಸವನ್ನು ಮಾರ್ತಾರೆ. ದಯವಿಟ್ಟು ನಿಮ್ದು ಈಗ ರೋಜದ ಸಮಯ,
ನಿಮ್ಮದು ಭಾರಿ ಧಾರ್ಮಿಕವಾಗಿ ಒಳ್ಳೆ ದಿವಸಗಳು, ಇದರಲ್ಲಿ ನೀವು ಅದನ್ನು ತಿಂತೀರಿ. ಕನಿಷ್ಠ 50%. ನಾವು ಇತ್ತೀಚೆಗೆ ಒಂದು ಅಲ್ಲಿ ಇನ್ಫೋಸಿಸ್ನ ಎದುರು ಹಿಡಿದಲ್ಲಿ 32ರಲ್ಲಿ 18 ದನ ಸತ್ತಿತ್ತು. 18 ದನ ಸತ್ತಿತ್ತು. ಯಾಕಂದರೆ ಒಂದರ ಮೇಲೆ ಒಂದು ಅದು ಜೀವದ ಗೋಣಿ ಹಾಗೆ ಹಾಕಿದಾಗ ಆಗ್ತಾರೆ. ಅದು ಜೀವ ಉಂಟು, ಮತ್ತೊಂದು ಅದಕ್ಕೆ ಯಾವುದಿಲ್ಲ. ಅಂಥ ದನವನ್ನು ನೀವು ತಿನ್ನಬೇಡಿ ಅಂತ ನಾನು ಮುಸಲ್ಮಾನರಿಗೆ ಈ ಮೂಲಕ ಕರೆ ಕೊಡ್ತೇನೆ. ಕಬ್ಬಿನ ಕಾದಾಗಲೇ ಬಡಿಬೇಕು ಅಂತ ಒಂದಿದೆ, ಅವರು ಹೇಳುವಂತದ್ದು ಅದನ್ನೇ. ಜಾಸ್ತಿ ಆದ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡಬೇಕು ತಾನೆ. ನೋಡಿ, ರೈತರ ಆತ್ಮಹತ್ಯೆ ಪ್ರಕರಣ ಜಾಸ್ತಿ, ಪ್ರತಿಭಟನೆಗಳಾಗ್ತಾ ಇದೆ. ಸೊ ಇನ್ನೊಂದು ಏನೋ ಇನ್ಸಿಡೆಂಟ್ ಆದಾಗ ಆ ಇನ್ಸಿಡೆಂಟ್ ಆದಾಗ ಮಾಡುವಂತದ್ದು ಸಹಜ. ಅದನ್ನೇ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ನೀವು ಅಪಸ್ವರ ಹುಡುಕೋದು ಹೇಗೆ? ಅದೇನು ಇವರಿಗೆ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಮಾತ್ರ ಇವರಿಗೆ ಅದು ಅಂದ್ರೆ ನೀವು ಮುಹೂರ್ತ ಫಿಕ್ಸ್ ಮಾಡಿ ಕೊಡ್ಬೇಕು ಅವರಿಗೆ. ನೋಡಿ, ರಂಜಾನ್ ಇದೆ, ಮುಗ್ದ ನಂತರ ದಿನ ನಾವು ಹೇಳ್ತೇವೆ ನೆಹರು ಮೈದಾನದಲ್ಲಿ 10,000 ಜನ ಸೇರಿ ಪ್ರತಿಭಟನೆ ಮಾಡಿ ಮುಹೂರ್ತ ಫಿಕ್ಸ್ ಮಾಡ್ಬೇಕು. ಏನ್ ಕೇಳ್ತಾ ಇದ್ದೇನೆ, ಯಡಿಯೂರಪ್ಪನವರ ಸರ್ಕಾರ ಇರುವಾಗ ದನ ಕದಿಲಿಲ್ವಾ? ಆಗ ರೋಜಾ ಪ್ರತಿಭಟನೆ ಮಾಡಿದ್ದೇವೆ ಹೇಳ್ತಾರೆ ಅವರು. ಎಲ್ಲಿ ಆಗಲೂ ಪ್ರತಿಭಟನೆ ಮಾಡಿದ್ದಾರೆ. ನೀವು ಸುಮ್ಮನೆ ಒಂದು ಇಲ್ಲದ ವಿಚಾರವನ್ನು ತರಬಾರ್ದು. ಅಲ್ಲ, ವಿನಯರು ಇದು ಮಾಡಿದ್ದೆ ಅವಾಗ ವಹಿಸಿಕೊಂಡರು 1 ವರ್ಷ ಬಂದ್ ಮಾಡಿದ್ರು. ಹೌದು, ಯಾವಾಗ ಬಿಜೆಪಿ ಸರ್ಕಾರ ಇರುವಾಗ, ಅವರಿಗೆ ಬಿಜೆಪಿ ಸರ್ಕಾರ ಇರುವಾಗಲೇ ಇವರಿಗೆ ಕೆಲಸ ಸಿಗ್ಲಿಲ್ಲ, ದನ ಹಿಡಿಯೋ ಕೆಲಸ ಸಿಗ್ಲಿಲ್ಲ. ಕೂಡಲೇ ಬಂದ್ ಮಾಡಿಸಿ ವಿನಯ್ ಎಲ್ ಶೆಟ್ಟಿ ಇವತ್ತು ಇವರ ಸಂಘ ಪರಿವಾರದಲ್ಲೇ ಇಲ್ಲ. ಅದಕ್ಕೂ ಇದಕ್ಕೂ ನೀವು ಒಂದು ದಿವಸ ಸಂಘ ಪರಿವಾರದಲ್ಲಿ ಇದ್ದವರಾಗಿರ್ಬೋದು. ಈಗ ಹಾಗೆ ನೀವು 5,000 ಗೋವನ್ನು ಇದು ಮಾಡಿದಾರಂತೆ, ಉಳಿಸಿದಾರಂತೆ. ಒಂದು ದಿವಸದಲ್ಲ, ಈ ತಿಂಗಳಲ್ಲಿ 365 ದಿನ ಮಾಡಿ ಉಳಿಸಿ ಗೋವನ್ನು. ಸತೀಶ್ ನಾಯಕರು ಭಾರತೀಯ ಹಿಂದೂ ಪರಿಷತ್ತಿನಲ್ಲೂ ಕೂಡ ಗುರುತಿಸಿಕೊಂಡಂತವರು. ಸೊ ಒಂದು ಕೇಳುವಂತದ್ದು, ದೇವಸ್ಥಾನದ ದನವನ್ನ ಕದೀತಾರೆ, ಹಟ್ಟಿಯಿಂದ ತನ್ನ ಜೀವನಕ್ಕಾಗಿ ಉಳಿಸಿಕೊಂಡಿರುವಂತ ದನವನ್ನ ಕದೀತಾರೆ. ಇದು ಒಬ್ಬ ಸಾಮಾನ್ಯ ಹಿಂದೂವಿಗೆ ಸಹಿಸೋದಕ್ಕೆ ಸಾಧ್ಯ ಆಗುತ್ತೆ? ಇಲ್ಲ, ಆಗುದಿಲ್ಲ. ನೀವು ಒತ್ತಾಯ ಮಾಡಿ ಅಲ್ವಾ ಕಾಂಗ್ರೆಸ್ನವರು ಕಳ್ಳರನ್ನ ಹಿಡೀರಿ? ಸರ್ಕಾರ ಯಾರ ಕೈಯಲ್ಲಿದೆ? ಸರ್ಕಾರ ಕಾಂಗ್ರೆಸ್ನ ಕೈಯಲ್ಲಿದೆ. ನಾವು ಪೊಲೀಸ್ನವರನ್ನು ಅದಕ್ಕೆ ಆಯೋಜಿಸಿದ್ದೇವೆ. ಪೊಲೀಸ್ನವರು ಮಾಡ್ತಾ ಇಲ್ಲ ಅಂತ ಹೇಳೋದವರು. ಪೊಲೀಸ್ನವರು ಮಾಡಿದ್ರೆ ಇಷ್ಟ ಆಗ್ತಿತ್ತು. ಅವರಿಗೆ ಕೆಲಸ ಕೊಡ್ತಾ ಇದ್ರಿ, ಯಾಕೆ ಕೊಡ್ತಾ ಇದ್ರಿ ಅವ್ರಿಗೆ ಕೆಲಸ? ಅವರಿಗೆ ಯಾಕೆ ಕೆಲಸ ಕೊಡ್ತಾ ಇದ್ರಿ? ನೀವೆಂತ ಹೇಳುದು ಕಾನೂನನ್ನು ಕೈಗೆತ್ತಿಕೊಳ್ಬೇಕು ಅಂತ ಹೇಳಿ. ಅವರಿಗೆ ಕೈಗೆತ್ತಿಕೊಳ್ಳೋದಕ್ಕೆ ಅವರಿಗೆ ಕೈಗೆತ್ತಿಕೊಳ್ಳಿಕ್ಕೆ ಅವಕಾಶ ಕೊಡಬೇಡಿ. ಇವರು ಕೈಗೆತ್ತಿಕೊಳ್ಳುದಿಲ್ಲ. ಮೊದಲು ಕೈಗೆತ್ತಿಕೊಂಡ ಎಲ್ಲ ಹುಡುಗರು ಏನಾಗಿದ್ದಾರೆ ಅಂತ ನಮ್ಗೆ ಗೊತ್ತುಂಟು ಅವರ ಪರಿಸ್ಥಿತಿ. ಅವರನ್ನ ರಾತ್ರಿ ಕಾಯುವಾಗ ಯಾಕೆ ಮಾಡ್ತೀರಿ? ಅವ್ರ ನೆಮ್ಮದಿಯಿಂದ ಇರ್ಲಿ ಅಲ್ಲ. ನಿಮ್ಮ ಪೊಲೀಸ್ ರಾತ್ರಿ ಹಗಲು ಕಾಯ್ದಿದ್ರು. ಇವತ್ತು ನೆಹರು ಮೈದಾನ 2 ಗಂಟೆಯಿಂದ 3 ಗಂಟೆಗೆ ಮಾಡಿದ ಅದೇ ಇದು ಭಾಷಣದಲ್ಲಿ ಕಾದ. ಅಲ್ಲಲ್ಲಿ ದನ ಸಾಗಾಟದ ವಾಹನಗಳನ್ನು ಕಾರ್ಯಕರ್ತರ ಅವರೇ ತಾನು ಹಿಡಿಯೋದು. ನಾವು ಎಂತದ್ದು, ನಾವು ಕದಿಯುವವರನ್ನು ಹಿಡಿಲಿಕ್ಕೆ ಪೊಲೀಸರಿಗೆ ಸೂಚಿಸ್ತೇವೆ. ಕಳ್ಳತನಕ್ಕೆ ನಾವು ಹೋಗಿ ಅಲ್ಲಿ ಅವರನ್ನು ಹಿಡಿಯುವುದಲ್ಲ. ಕಳ್ಳತನ ಅವರು ಹೇಳುದು ಅದನ್ನೇ ಮಾಡಿ ಅಂತ. ಅವರು ಅದನ್ನೇ ಮಾಡ್ಲಿ. ಪೊಲೀಸ್ ಇಲಾಖೆಯನ್ನ ಗಟ್ಟಿ ಮಾಡಿ ಅಕ್ರಮ ಗೋಸಾಗಾಟ ಆಗೋದಲ್ಲ, ಅಕ್ರಮ ಗೋಸಾಗಾಟ. ಅದನ್ನೇ ನಾನು ಕೇಳುದು. ಯಡಿಯೂರಪ್ಪನವರು ಬಲಿಷ್ಠವಾದ ಪೊಲೀಸ್, ಯಡಿಯೂರಪ್ಪನವರು ಬೇಡ ತಿರಸ್ಕರಿಸಿದ್ದಾರೆ. ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ. ತಿರಸ್ಕರಿಸಿದ್ದು ಗೋವಿನ ವಿಚಾರದಲ್ಲೆಲ್ಲ ಅವರವರ ಹೊಡೆದಾಟಕೊಂಡು ನಿಮ್ಮಲ್ಲಿ ಅಧಿಕಾರ ಇದೆಯಲ್ಲ. ಜಿಲ್ಲೆಯಲ್ಲಿ 3 ಸಚಿವರು ಇದ್ದಾರೋ ಇಲ್ವೋ? ಪೊಲೀಸ್ 3 ಸಚಿವರು ಇದ್ದಾರೋ ಇಲ್ವೋ? ಪೊಲೀಸ್ ನಿಮ್ಮದೇ ಅಧಿಕಾರಿಗಳು ಹೌದಾ? ನೀವೇ ತಂದು ಹಾಕಿದಂತ ಅಧಿಕಾರಿಗಳು ನಮ್ಮವರಲ್ಲ. ನೀವೇ ತಂದು ಅಂದ್ರೆ ಒಬ್ಬ MLA ಡಿಸೈಡ್ ಮಾಡ್ತಾನೆ ನನ್ನ ಸ್ಟೇಷನ್ಗೆ ಯಾರು MLA SI ಬರಬೇಕು ಅಂತ. ಯಾವ SI ಬರಲಿ? ಸರ್ಕಾರದ ಸೇವೆಯಲ್ಲಿ ಬರುದು. ಸರ್ಕಾರ ಏನು ಮಾಡ್ತದ ಅವನಿಗೆ ಕಾನೂನು ಬದ್ಧವಾಗಿ ಅವನು ಮಾಡ್ಬೇಕೆ ಹೊರತು ಅವನು ಸರ್ಕಾರಿ ಸೇವೆಯಲ್ಲಿದ್ದೆ ಅಂತ ಹೇಳಿ ಭಾರತದ ಬದಿ ನಡುವಿನಲ್ಲಿ ಬಂದು ದನದ ಮೇಲೆ ಬೀಳುದಲ್ಲ. ಪೊಲೀಸರು ಡ್ಯೂಟಿ ಮಾಡ್ಲಿ ಅಂತ ಕೇಳ್ತಾರೆ. ಸರಿ ಅಲ್ವಾ? ಈಗ ದನಗಳ್ಳರಿಗೆ ಧರ್ಮ ಇಲ್ಲ ಅಂತ ಅವರು ಒಪ್ಕೊಳ್ತಾ ಇದ್ದಾರೆ. ದನಗಳ್ಳರಿಗೆ ಧರ್ಮ ಇಲ್ಲ. ಚಾರ್ಮಾಡಿಯಲ್ಲಿ 2 ಹಿಂದೂಗಳು ಸಿಕ್ಕಿದ್ರು, ಕುಂದಾಪುರದಲ್ಲಿ ಹಿಂದೂಗಳು ಸಿಕ್ಕಿದ್ರು, ಹೆಬ್ರಿಯಲ್ಲಿ ಹಿಂದೂಗಳು ಸಿಕ್ಕಿದ್ರು. ದನ ಕಳ್ಳರನ್ನ ಹಿಡೀರಿ, ದನ ಕಳ್ಳರನ್ನ ನಾವು ಹೇಳುದು ದನ ಕಳ್ಳರನ್ನ ಹಿಡೀರಿ. ಸರ್ಕಾರದ ಮೂಗುದಾರ, ಪೊಲೀಸ್ ಇಲಾಖೆಯ ಮೂಗುದಾರ ಯಾರ ಕೈಯಲ್ಲಿದೆ? ಪೊಲೀಸ್ ಗೃಹ ಸಚಿವರು ಯಾರು? ಗೃಹ ಸಚಿವರು ಬಂದು ಹಿಡಿಲಿಕ್ಕೆ ಆಗ್ತದೆ. ಇಲ್ಲ, ಬೇಡ. ಸಚಿವರು ಹಿಡಿಯೋದು ಬೇಡ, ಸೂಚನೆಯನ್ನು ಕೊಟ್ಟಿದ್ದಾರಲ್ಲ. ಆಗ್ತಾ ಇದೆ. ನಿಮ್ಗೆ 70% ದನಗಳು ಕಮ್ಮಿ ಆಗಿದ್ದಾರೆ, ಸಾಗಾಟನೆ ಕಮ್ಮಿ ಆಗಿದೆ. 70% ಕಡಿಮೆ ಆಗಿದೆ ಅಂಕಿಅಂಶ ಕೊಡ್ತಾ ಇದ್ದಾರೆ. 170% ಜಾಸ್ತಿ ಆಗಿದೆ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ 170% ಜಾಸ್ತಿ ಕೇಂದ್ರ ಸರ್ಕಾರ. ನಾನು ಹೇಳುದು ಇಲ್ಲದಿದ್ರೆ ನಮ್ಗೆ 13 ತಾರೀಕಿಗೆ ನಮ್ಗೆ ಪರ್ಮಿಷನ್ ಕೊಟ್ಟಿದ್ರು. ಯಾರು? DCP ಕಮಿಷನರ್ ಸಾಹೇಬರು ಒಟ್ಟಿಗೆ ಇದ್ದು ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ನಾವು ಏನು ಯಾರಿಗೂ ಬೈಯುವುದಿಲ್ಲ, ಯಾರೇ ಉದ್ರೇಕಕಾರಿ ಭಾಷಣ ಇಲ್ಲ, ನಮಗೆ ಒಂದು 4ರಿಂದ 5:30 ಗಂಟೆವರೆಗೆ ನಮಗೆ ಅವಕಾಶ ಕೊಡಿ ಅಂತ ಹೇಳಿದ್ರೆ ಸಂತೋಷದಿಂದ ಒಪ್ಪಿದ್ದಾರೆ. ಯಾವುದೇ ತೊಂದರೆ ಇಲ್ಲ.
ಆಯ್ತಾ. ನಾವು ಆಗ ಒಂದು ಎಲ್ಲ ವ್ಯವಸ್ಥೆ ಮಾಡಿ ಒಂದು 10,000 ಜನ ಆಗ್ಬೋದು ಅಂತೆಲ್ಲ ಇತ್ತು. ನಮ್ಮನ್ನು ಇವರು ಮರು ದಿವಸದಿಂದ ಶುರು ಮಾಡಿದ್ರು, 13ಕ್ಕೆ ಆಗುದಿಲ್ಲ ಅಂತ. ಸೊ ಅದರಿಂದ ರಾಜಕೀಯ ಇದೆಯಾ? ಅಯ್ಯೋ ದೇವರ, ರಾಜಕೀಯವೇ ಇರುವುದು. ಯಾಕಂದ್ರೆ ಈಗ ಮಾಡಿದ್ರೆ ಗೋಸಳ್ಳ ಕಳ್ಳ ಸಾಗಾಣಿಕೆದಾರರಿಗೆ ಕಷ್ಟ ಆಗ್ತದೆ. ಅಂದ್ರೆ ಇವರು ಕಬೀರ್ನನ್ನು ಸಲಹಿದವರು, 10 ಲಕ್ಷ ರೂಪಾಯಿ ಕಬೀರ್ನಿಗೆ ಕೊಟ್ಟವರು ಅಂಥವರು ಈಗ ಕಳ್ಳ ಗೋಕಳ್ಳರಿಗೆ ಸಹಾಯ ಮಾಡೋದು ಸಾಮಾನ್ಯ. ಯಾಕಂದ್ರೆ ಅವ ಒಬ್ಬ ಗೋಕಳ್ಳ ಆಗಿದ್ದ. ಅಂಥದ್ರಲ್ಲಿ ಈ ಹೊತ್ತಿನಲ್ಲಿ ಒಂದು ವೇಳೆ ಈ ಇದು ಗೋಸಾಗಾಟ ಕಡಿಮೆ ಆದರೆ ನಮಗೆ ಏನಾದರೂ ಒಂದು ಕಮ್ಯುನಿಟಿಯಿಂದ ಉಪದ್ರ ಆಗ್ಬೋದು, ಅಂದರೆ ಅವರಿಂದ ತೊಂದರೆ ಆಗ್ಬೋದು, ಅಂದರೆ ಅವರ ಸಪೋರ್ಟ್ ಕಡಿಮೆ ಆಗ್ಬೋದು ಎನ್ನುವ ದೃಷ್ಟಿಯಿಂದ ಇವರು ನಮಗೆ ಒತ್ತಡ ಆಗೋದಿಲ್ಲ. ಕೊನೆಗೆ ಶನಿವಾರ ನಮಗೆ ನಾನು ಹೇಳಿದೆ, ಒಂದು ವೇಳೆ ನೀವು ಪರ್ಮಿಷನ್ ಕೊಟ್ಟರೆ ಒಳ್ಳೆಯದರಲ್ಲಿ ಮಾಡ್ತೇವೆ, ನೀವು ಪರ್ಮಿಷನ್ ಕೊಡದಿದ್ದರೆ ನಾವು ಮಾಡುವುದೇ. ಈಗ ನಿಮಗೆ 200 ಪೊಲೀಸ್ ಬೇಕಾದರೆ ನಾವು ಬಲಾತ್ಕಾರವಾಗಿ ಮಾಡಿದ್ರೆ ನಿಮಗೆ 2,000 ಪೊಲೀಸ್ ಬೇಕಾದಿತ್ತು. ಉಳಾಯಿಬಟ್ಟುವಲ್ಲಿ ಏನಾಗಿದೆ ಅಂತ ನೀವು ನೋಡಿದ್ದೀರಿ. ಮತ್ತೆ ಆ ಪರಿಸ್ಥಿತಿ ಅಲ್ಲಿಯವರೆಗೆ ಬಂದಾಗ ಮಾತ್ರ ಮತ್ತೆ ಅವರ ಮೇಲಿನವರಿಗೆ ಏನು ಹೇಳಿದ್ರು ಅಂತ ಗೊತ್ತಿಲ್ಲ. ನಂತರ ಶನಿವಾರ ರಾತ್ರಿ ನಮಗೆ ವಿತ್ ಆಲ್ ಕಂಡೀಷನ್ಸ್ ನಮಗೆ ಅಂದ್ರೆ 13 ತಾರೀಕಿಗೆ ಮಾಡಲೇಬೇಕಿತ್ತು. ಭಯ ಇದೆಯಾ ಹಿಂದೂ ಸಂಘಟನೆಗಳಿಂದ? ಅಷ್ಟು ಭಯ ಇದೆಯಾ? ಭಯ ಏನು? ಗಲಾಟೆ ಆಗ್ಬೇಕು ಅಂತ ಹೇಳಿದ್ರೆ ನೀವು ಆಯ್ತಾ? ದಕ್ಷಿಣ ಕನ್ನಡದಲ್ಲಿ ಗಲಭೆ ಆಗ್ಬೇಕು ಅಂತ ಹೇಳಿದ್ರೆ 10,000 ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಒಂದು ಪೊಲೀಸ್ ಇಲಾಖೆ 1.5 ಲಕ್ಷ ಜನ ನಾವು ಮಾಡಿದ್ದೇವೆ. ನೋಡಿ ಸ್ವಾಮಿ, ಆಗೋದಿಲ್ಲ. ಹತ್ರ ಎಕ್ಸ್ಪೆಕ್ಟೇಷನ್ ಬಹಳ ಇತ್ತು. ಇವತ್ತಿನ ಜನಸಂಖ್ಯೆ ಸೇರಿಸ್ಬಿಟ್ಟು ಏನೋ ಒಂದು ಇವ್ರ ಹತ್ರ ಇತ್ತು, ಅದು ಇವರಿಂದ ಆಗ್ಲಿಲ್ಲ. ಅದಕ್ಕೆ ಬೇಕಾಗಿ ಇವರು ಹೀಗೆ ಹೇಳುದು, ನಮ್ಗೆ ಅವ್ರು ಪರ್ಮಿಷನ್ ಕೊಡುವಾಗ ಲೇಟ್ ಆಯ್ತು, ಇದು ಲೇಟ್ ಆಯ್ತು ಅಲ್ಲ. ಕಾರಣ ಹೇಳಲಿಕ್ಕೆ ನಾನು 1,000 ಕಾರಣ ಹೇಳ್ತೇನೆ. ಸತೀಶ್ ನಾಯ್ಕ 1.5 ಲಕ್ಷ ಜನ ನೀವು ಸಮಾಜ ಹೊಸ ನೋಡಿದ್ರಿ. ಗಲಾಭೆ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಆಗಬೇಕು. 1.5 ಲಕ್ಷ ಜನ ಒಂದೇ ಹುಲ್ಲು ಕಡ್ಡಿ ಅಂತ ಒಂದು ಯಾವುದು ಇನ್ಸಿಡೆಂಟ್ ನಡೆಯಲಿಲ್ಲ. ನಾವು ಮಾಡಿಲ್ವಾ? 4,000 ಜನ 10,000 ನಮ್ಗೆ ಒಂದು ದೊಡ್ಡ ವಿಷಯ. ಇದು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಸರ್, ಒಂದು ವಿಚಾರವನ್ನ ನಾನು ಆಗ್ಲೇ ಪ್ರಸ್ತಾಪ ಮಾಡಿದೆ ನಿಮ್ಮಲ್ಲಿ. ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗಬಹುದು ಅನ್ನುವಂಥದ್ದೊಂದು ಊಹೆ, ಒಂದು ಕಲ್ಪನೆ ಇತ್ತು ನಿಮಗೆ. ಆ ಕಾರಣಕ್ಕಾಗಿ ಪ್ರತಿಭಟನೆಗೆ ಕಟ್ಟುಪಾಡುಗಳನ್ನು ಹಾಕುವಂತ ಕೆಲಸ ಆಯಿತು. ಒಂದು ಪ್ರಶ್ನೆ, ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 10,000 ಜನವನ್ನ ನಾವು ಸೇರಿಸ್ತಾ ಇದ್ವಿ. 10,000 ಜನರನ್ನ ಕಂಟ್ರೋಲ್ ಮಾಡುವಷ್ಟು ನಮ್ಮ ಪೊಲೀಸ್ ಇಲಾಖೆ ವಿಫಲ ಇಲಾಖೆಯೋ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟು ಶಕ್ತಿ ಅಥವಾ ಸಾಮರ್ಥ್ಯ ನಮ್ಮ ಪೊಲೀಸ್ ಇಲಾಖೆ ಅಲ್ಲ. ಪೊಲೀಸ್ ಇಲಾಖೆ ಶಕ್ತಿ ಉಂಟು. ಮತ್ತೆ ಯಾಕೆ ಹೆದರಬೇಕಿತ್ತು? ಯಾರು ಹೆದರಿದ್ದು? ಏನ್ ಹೆದರಿದ್ದು? ಕಟ್ಟುಪಾಡು ಹಾಕಿದ್ಯಾ? ಅವರು ಹೇಳಿದ ಕೂಡಲೇ ನೀವು ಹೆದರಿದ? ಅಲ್ಲ, ಕಟ್ಟುಪಾಡು ಹಾಕಿದ್ ನಿಮ್ಮ ಸರ್ಕಾರ, ನಿಮ್ಮ ಸರ್ಕಾರ ತಾನೆ. ಒಂದು ಸಾರ್ವಜನಿಕ ಸ್ಥಳದಲ್ಲಿ ಒಂದು ಯಾವ್ದಾದ್ರು ಒಂದು ಪ್ರತಿಭಟನೆ ಮಾಡೋದಕ್ಕೆ ಅದಕ್ಕೆ ಜಿಲ್ಲಾಡಳಿತದ ಪರ್ಮಿಷನ್ ಬೇಕು. ಹೀಗೆ ಮಾಡಬೇಕು. 3 ಗಂಟೆಗೆ ಮುಗಿಸಿ, 3 ಗಂಟೆಗೆ ಮುಗಿಸಿ. ಜಿಲ್ಲಾಡಳಿತ ಮೆರವಣಿಗೆ ಮಾಡಬೇಡಿ, ಹೌದು, ಪಾದಯಾತ್ರೆ ಮಾಡಬೇಡಿ. ಅಲ್ಲ, ಜಿಲ್ಲಾಡಳಿತ ಏನು ಕೊಡ್ತದೆ ಸೂಚನೆ ಆ ಪ್ರಕಾರ ಯಾಕೆ ಕೊಡಬೇಕು? ಮತ್ತೆ ಯಾಕೆ ಸರಿ ಸತೀಶ್, ಅವರು ಬರುವ 10,000 ಜನರನ್ನ ಸಮಸ್ಯೆ ಆಗಬಹುದು ಅನ್ನುವಂಥದ್ದು. ಸಮಸ್ಯೆ 10,000 ಜನ ಅಲ್ಲ, ಒಬ್ಬರಿಂದ ಸಮಸ್ಯೆ ಮಾಡ್ಲಿಕ್ಕೆ. ಓಕೆ, ನಾನು ಒಂದು ವಿಚಾರ ಹೇಳ್ತೇನೆ. ಅವರು ನಡ್ಕೊಂಡು ಬರುವಂತ, ಪಾದಯಾತ್ರೆ ಮಾಡಿಕೊಂಡು ಬರುವಂತವರಿಂದ ಸಮಸ್ಯೆ ಆಗ್ತದೆ ಅಂತಾದ್ರೆ, ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆಗೆ ಕಷ್ಟ ಆಗ್ತದೆ ಅಂತಾದ್ರೆ, ತಲವಾರು ಹಿಡಿದುಕೊಂಡು ಬರುವಂತ ಗೋಕಳ್ಳರನ್ನು ಹೇಗೆ ಕಂಟ್ರೋಲ್ ಮಾಡ್ತದೆ ಪೊಲೀಸ್ ಇಲಾಖೆ? ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ತಲವಾರು ಹಿಡ್ಕೊಂಡು ಬರುವಂತ ಪೊಲೀಸ್ ಗೋಕಳ್ಳರನ್ನು ಹಿಡಿಯುವಷ್ಟು ಶಕ್ತಿ ಇದೆ. ಹಾಗಾದ್ರೆ ಗೋಕಳ್ಳರು ನಿಮ್ಮ ಹತ್ರ ಹೇಳಿ ಬರ್ತಾರಾ? ಹೇಳಿ ತಲವಾರ್ ತಗೊಂಡು ಬರ್ತಾರಾ? ಅವರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಿದ್ರೆ ಪೊಲೀಸ್ ಇಲಾಖೆ ಏನು ತಲವಾರ್ ಹಿಡ್ಕೊಂಡು ಬರುವವರನ್ನ ಹೇಗೆ ಕಂಟ್ರೋಲ್ ಮಾಡೋದು? ಏನ್ ನೀವು ಕಂಟ್ರೋಲ್ ಮಾಡೋದು? ರಾತ್ರಿ ಬಂದು ಹಿಡಿಬೇಕು ಅಂತ ಅವ್ರು ಹೇಳಿದ್ರೆ ಹಿಡಿಲಿಕ್ಕೆ ಆಗತ್ತಾ? ಹಾಗಾದ್ರೆ ರಾತ್ರಿ ಮಾರ್ಗದ ಬದಿಯಲ್ಲಿ ಬಿಡ್ತೇವೆ ನಾವು ದನವನ್ನ. ಈಗ ನಮ್ಮ ದನ ಸಹ ಬಿಡ್ತಿದ್ದೇವೆ. ರಾತ್ರಿ ಬಂದು ದನ ತಗೊಂಡು ಹೋಗುದಕ್ಕೆ ಕಳ್ಳರನ್ನ ಏನ್ ಮಾಡೋದು ಹೇಳಿ? ಅದನ್ನು ಪೊಲೀಸ್ ಇಲಾಖೆ ಹಿಡಿಬೇಕು ಅಂತ ಅವ್ರು ಹೇಳುದು. ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ 70% ಗೋಕಳ್ಳತನ ಕಮ್ಮಿ ಆಗಿದೆ. ಅದು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಜಾಸ್ತಿ ಇತ್ತು, ಅದು ಕಮ್ಮಿ ಆಗಿದೆ. ಇದು ಸುಮ್ಮನೆ ಈಗ ಚುನಾವಣಾ ಗಿಮಿಕ್. ಬಿಜೆಪಿಗೆ ಸಹಕಾರ ಮಾಡಬೇಕು. ಇವ್ರಿಗೆ ಏನಾದ್ರೂ ಒಂದು ಇದು ಕೊಡ್ಬೇಕು ಅವರಿಗೆ. ಅವರಿಗೊಂದು ಇದು ಕೊಟ್ರೆ ಮಾತ್ರ ಅವರು ಮತ್ತೆ ಇವರನ್ನು ಸಾಕುದು. ಎಸ್, ನೀವು ಮಾಡುವಂತ ಪ್ರತಿಭಟನೆಯ ಮುಖಾಂತರ ಬಿಜೆಪಿಗರಿಗೆ ಸೌಧ ನಿರ್ಮಾಣ ಮಾಡಿ ಕೊಡ್ತಾ ಇದ್ರಿ ಅಂತ ಅನಿಸ್ತಾ ಇದೆ. ನೀವು ಹೋರಾಟ ಮಾಡ್ತೀರಿ, ನೀವು ಕೇಸ್ ಹಾಕೊಳ್ತೀರಿ, ಯಾರೋ ಲಾಭ ಪಡ್ಕೊಳ್ತಾರೆ. ಗೋ ಹತ್ಯೆ, ಅಕ್ರಮ ಗೋ ಸಾಗಾಟವು ಕಂಟ್ರೋಲಿಗೆ ಬರೋದಿಲ್ಲ, ಯಾರಿಗೋ ಲಾಭ ಆಗಿಬಿಡುತ್ತೆ. ಈಗ ಅನಿಸೋದಿಲ್ವ ನಿಮಗೆ? ಅಲ್ಲ, ನಾವು ಮಾಡಿದ ಹೋರಾಟದಿಂದ ನಮಗೆ ಲಾಭ ಆಗಿದೆ. ಯಾಕಂದ್ರೆ ನಾವು ಬಿಜೆಪಿ ಸರ್ಕಾರ ಇರುವಾಗ ಗೋ ಹತ್ಯೆ ನಿಷೇಧ ಕಾನೂನನ್ನು ಜಾರಿಗೆ ಮಾಡಿಸುವುದು ಹಿಂದೂ ಸಂಘಟನೆ. ಅದು ಕಾನೂನು ಆಗ್ಲೇ ಇಲ್ಲ. ಅದು ಬೇರೆ ವಿಷಯ. ಅಷ್ಟವರಿಗೆ ಬಂತಲ್ಲ, ಅಷ್ಟವರಿಗೆ ಬಂದದ್ದು ನಮ್ಮ ಹೋರಾಟದ ಫಲ ಅಲ್ವಾ? ಹಾಗೆ ನಾನು ಹೇಳುದು, ಇವತ್ತು ಹೋರಾಟ ನಮ್ದು ಫಲ ಸಿಕ್ಲಿಕ್ಕಿಲ್ಲ. ಆದ್ರೆ ಇಷ್ಟು ವರ್ಷ ನಂತರ ಇಷ್ಟು ಬಂತು. ಇನ್ನೊಂದು ವರ್ಷ
ವರ್ಷ ನಂತರ ಆದ್ರೂ ಈ ದೇಶದಲ್ಲಿ ಈ ಸಂಪೂರ್ಣ ಗೋಹತ್ಯೆ ನಿಷೇಧ ಕಾನೂನು ಜಾರಿಗೆ ಬರುತ್ತದೆ. ಕೇಂದ್ರದಲ್ಲಿ ಕೇಂದ್ರ ಸರ್ಕಾರವೇ ಇವ್ರದ್ದು ದುಪ್ಪಟ್ಟು 2 ಪಾಲು ದುಪ್ಪಟ್ಟು ಗೋವಿನ ಮಾಂಸವನ್ನು ಇವರು ಫಾರಿನ್ಗೆ ರವಾನಿಸುತ್ತಿದ್ದಾರೆ. ಈಗ ನಾವು ಪ್ರಪಂಚದಲ್ಲಿ ಮೊದಲನೇ ಸ್ಥಾನಕ್ಕೆ ಬಂದಿದ್ದೇವೆ. ಯಾರ ಸರ್ಕಾರ? ಸ್ವಾಮಿ, ಇವರ ಭಾರತೀಯ ಜನತಾ ಪಕ್ಷದ ಮೋದಿಯವರ ಸರ್ಕಾರ. ಎಸ್ ಶೇಣ ಅವರೇ, ಸ್ವಾಮಿ ನಾನು ಅದೇ ಹೇಳಿದ್ದು, ಸರ್ಕಾರದಲ್ಲಿ ಇವರು ಗೋ ಕಳ್ಳರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಇವರು ಸಾರ್ವಜನಿಕ ಅಲ್ಲ ನೋಡಿ, ಅದೇ ಕೇಂದ್ರ ಸರ್ಕಾರಕ್ಕೆ ಏನು ಅಂತ ಹೇಳಿದ್ರೆ, ಈಗ ಅಂತಾರಾಷ್ಟ್ರೀಯ ಒಪ್ಪಂದ ಕೆಲವು ಇದ್ದಿರಬಹುದು. ಒಂದು ನಿಮಿಷ ಅಂತಾರಾಷ್ಟ್ರೀಯ ಅನುಕೂಲ ಒಂದು ನಿಮಿಷ ನೀವು ಜಾಸ್ತಿ ಮಾಡಬೇಕು ಅಂತ ಇಲ್ಲ, ಖಂಡಿತ ಇಲ್ಲ. ಜಾಸ್ತಿ ಮಾಡಬೇಕು ಅಂತ ಜಾಸ್ತಿ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ನಮ್ಮ ಪ್ರಕಾರ. ಅದು ಸಾಧ್ಯನೇ ಇಲ್ಲ. ಮಾಡಿದ್ರೆ ಅದು ತಪ್ಪೇ. ಅಂತದ್ದಿದ್ರೆ ಅದು ನಮ್ಮ ಕೇಂದ್ರ ಸರ್ಕಾರದ ವಿರುದ್ಧವೂ ನಮ್ದು ಪ್ರತಿಭಟನೆ ಇದೆ. ನಾನು ಹೇಳುದು ಇಲ್ಲಿ ಕೇವಲ ಇದಲ್ಲ, ಅಕ್ರಮ ಗೋ ಸಾಗಾಟ, ಬಲಾತ್ಕಾರವಾಗಿ ಗೋ ಕಳ್ಳತನ ಆಗ್ತದೆ. ನಮ್ದು ಹೋರಾಟ ಇದ್ದದ್ದು ಅದಕ್ಕೆ. ಇಲ್ಲಿ ಇವತ್ತು ಅಕ್ರಮವಾಗಿ ನೀವು ಹೇಳಿದಾಗ ತಲವಾರು ಹಿಡಿದು ಕೊಂಡೋಗ್ತಾರೆ. ನಾವು ಬಿಟ್ಟ ದನವನ್ನು ಹಿಂದೆ ಬರುವುದಿಲ್ಲ, ನಮ್ಮ ಎದುರೇ ಕೊಂಡೋಗ್ತಾರೆ. ನಮ್ದು ಹೋರಾಟ ಅದಕ್ಕೆ. ನಮ್ದು ಹೋರಾಟ, ನೀವು ಹೋರಾಟ ಮಾಡಿ. ನೀವು ಭಾರತದಲ್ಲಿ 2.4 ಅದು ನೀವು ಹೇಳಿದ್ರಿ ಸ್ವಾಮಿ. ನೀವು ಫಸ್ಟ್ ಬ್ರೆಜಿಲ್ ಬಂತಿತ್ತು, ನಮ್ದು ಬಂತು ಅಂತ ಹೇಳಿದ್ರಿ. ನೀವು 10 ಸಲ ಹೇಳಿದ್ರಿ. ಅದನ್ನ ಯಾಕೆ ಪ್ರತಿಭಟಿಸುವುದಿಲ್ಲ ಸ್ವಾಮಿ? ಅದು ಹಿಂದೂ ಸಂಘಟನೆ. ನೀವು ಭಾರತೀಯ ಜನತಾ ಕಾರ್ಯಕ್ರಮದ ಆರಂಭಕ್ಕೆ ಶೇಣ ಅವರಲ್ಲಿ ಒಂದು ಕ್ವಶನ್ ಕೇಳಿದೆ. ಸೊ ಇವತ್ತು ನೀವು ಮಾಡಿರುವಂತ ಪ್ರತಿಭಟನೆ ಅಕ್ರಮ ಗೋಸಾಗಾಟ. ಹೌದು. ಸೊ ನೀವು ಬಹಳ ವರ್ಷದ ಬೇಡಿಕೆ ನಿಮ್ಮ ಪರವಾದಂತ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದೆ. ಒಂದು ಚಳವಳಿ ಆರಂಭ ಮಾಡಿ. ಖಂಡಿತ ಕೇವಲ ಒಂದು ಪ್ರತಿಭಟನೆಗೆ, ಅದು ರಂಜಾನ್ ತಿಂಗಳ ಹೊತ್ತಲ್ಲಿ ಒಂದು ಪ್ರತಿಭಟನೆ ಮಾಡಿ ಯಾಕೆ ನಿಮ್ಮ ಹೋರಾಟವನ್ನು ಅಲ್ಲಿಗೆ ಮುಕ್ತಾಯ? ಇದು ನಮ್ದು ಚಳವಳಿ ಆರಂಭ ಮಾಡಿ. ಇದು ಅಕ್ರಮ ಗೋಸಾಗಾಟದ ಬಗ್ಗೆ. ಇಲ್ಲಿ ನಮ್ದು ಅಕ್ರಮ ಗೋಸಾಗಾಟ ಕಳ್ಳತನದ ಬಗ್ಗೆ ಆದದ್ದು ಇವತ್ತು. ಅರ್ಥ ಆಯ್ತಾ? ಸಂಪೂರ್ಣ ಗೋಹತ್ಯೆ ನಿಷೇಧಕ್ಕೆ ಕೇಂದ್ರದಿಂದ ಕೇಂದ್ರ ವಿಶ್ವ ಹಿಂದೂ ಪರಿಷತ್ ನಮ್ದು ನಾವು ಒಬ್ಬ ಮಾಡಿದ್ರೆ ಆಗುದಿಲ್ಲ. ಕೇಂದ್ರ ವಿಶ್ವ ಹಿಂದೂ ಪರಿಷತ್ತೇ ಅದು ಆ ಟಾಸ್ಕ್ ಅನ್ನು ತೆಗೆದುಕೊಂಡಿದೆ. ನಾವು ಬರುವ ದಿವಸಗಳಲ್ಲಿ ಸಂಪೂರ್ಣ ಗೋಹತ್ಯೆ ನಿಷೇಧ ಕಾನೂನು ಜಾರಿಗೆ ಖಂಡಿತ. ಶೇಣ ಅವರು ಪ್ರತಿನಿಧಿಸುವಂತ ಸಂಘಟನೆ ಒಂದು ವಿಚಾರವನ್ನ ಪ್ರಸ್ತಾಪವೇ ಮಾಡೋದಿಲ್ಲ. ಈಗ ಇರುವಂತ ಕಾನೂನನ್ನ ಗಟ್ಟಿ ಮಾಡಿ ಅಂತ ನೀವು ಹೇಳೋದೇ ಇಲ್ಲ. ಅಲ್ಲ, ಈಗ ನೀವು ಹೇಳೋದೇ ಬೇರೆ ಅಲ್ಲ. ಎಂತದು ನಾವು ಅದನ್ನೇ ನಮ್ಮ ಕಟೇಲ್ ದಿನೇಶ್ ಭಾಯ್ 14 ವರ್ಷ ಅದಕ್ಕಿಂತ ಕಡಿಮೆ ದನಗಳನ್ನ ಕಡಿಬಾರದು, ಇಂಥದ್ದೆಲ್ಲ ಇದೆ. ಅಲ್ಲ, ಇದನ್ನ ಗಟ್ಟಿ ಮಾಡಿ. ಮತ್ತಿನ ವಿಷಯ ಸ್ವಾಮಿ, ಅದು ಕಾನೂನಿನ ವಿಷಯ ಆಯ್ತು. ಅದಕ್ಕಿಂತ ಮುಂಚೆ ನಾವು ಒಂದು ನಿಮಿಷ ಹತ್ಯೆ ನಿಷೇಧ ಮಾಡುವವರು ಇವರು. ಈಗಾಗಲೇ ಸರ್ಕಾರ ಬಂದು 1 ವರ್ಷ ಕಳೆಯಿತು. ಇವರು ದುಪ್ಪಟ್ಟು ಕನ್ಫ್ಯೂಷನ್ ಇದೆ. ಅವರು ಹೇಳ್ತಾ ಇರುವಂತದ್ದು ಅಕ್ರಮ ಗೋಸಾಗಾಟ. ನಾನು ಇವರ ಭಾರತೀಯ ಜನತಾ ಪಕ್ಷದ ಒಂದು ಅಂಗಸಂಸ್ಥೆ ಆಗಿರುವಂತ ವಿಶ್ವ ಹಿಂದೂ ಪರಿಷತ್ ಒಂದು ಸತೀಶ್ ನಾಯ್ಕರೇ, ಮಾರಾಟ ಮಾಡುವಂತದ್ದೊಂದು, ಅದನ್ನ ತಿನ್ನುವಂತದ್ದೊಂದು, ಯಾರದೋ ಹಟ್ಟಿಯಿಂದ ಕದ್ದುಕೊಂಡು ಹೋಗಿ ನಮ್ಮ ಜಿಲ್ಲೆಯಲ್ಲಿ 90% ಅದು. ಈ ಕರಾವಳಿ ಜಿಲ್ಲೆಗಳಲ್ಲಿ 90% ಅದು. 10% ಮಾತ್ರ ಮಾರುವುದು ಅಂತ ತೆಗೆದುಕೊಳ್ಳುದು. ನಾವು ಅದನ್ನು ಹೇಳುದು, ಯಾರು ಸಹ ಗಬ್ಬದಾಸವನ್ನು ಮಾರುವುದಿಲ್ಲ. ಆಯ್ತಾ? ಹಾಲು ಕೊಡುವ ದಾಸವನ್ನು ಮಾರುವುದಿಲ್ಲ, ಖಂಡಿತ ಮಾರುವುದಿಲ್ಲ. ನೀವು ಇವರು ಹೇಳಿದಾಗೆ ಗಂಡು ಕರುವನ್ನು ಮಾಡ್ತಾರೆ. ಇದು ಮಾಡ್ತಾರೆ ಅಲ್ಲ, ನಾನು ಅದನ್ನು ಒಪ್ತೇನೆ, ಹಾಗಲ್ಲ. ಅದು ಮಾತ್ರ ಮಾರುವುದು. ಗಬ್ಬದಾಸುಗಳು, ಇಷ್ಟು ಚಿಕ್ಕ ಕರುಗಳು, ಅದನ್ನು ಮಾರ್ತಾರೆ ಯಾರಾದ್ರೂ? ಗಂಡು ಕರುವನ್ನು ಅಲ್ಲ, ಗಂಡು ಕರು ಅಲ್ಲ. ಮೊನ್ನೆ ಸಿಕ್ಕಿದ್ರಲ್ಲಿ ನೋಡಿ, ಗಂಡು ಕರು ಇಲ್ಲ. ಒಳ್ಳೆ ದಷ್ಟಪುಷ್ಟವಾದ ಗಬ್ಬದ ಕರುಗಳು ನಮ್ಮ ಆಶ್ರಮದಿಂದ ಹೋಗಿವೆ. ಗಬ್ಬದ ಕರುಗಳು, 8 ತಿಂಗಳ ಗಬ್ಬದ ಕರು ದಾಸು ನಮ್ಮ ಇದರಿಂದ ಹೋಗಿದೆ. ಇದು ಹಗ್ಗ ಇಟ್ಸ್ಕೊಂಡು ಹೋಗಿದ್ದಾರೆ. ಅಂಥದ್ದಕ್ಕೆ ನಾವು ಇದು ಟೋಟಲ್ ಬ್ಯಾನ್. ಮತ್ತೊಂದು ವಿಷಯ, ಇವತ್ತು ನಮ್ದು ಅಕ್ರಮ ಗೋ ಸಾಗಾಟ ಮತ್ತು ಅಕ್ರಮ ಕಳ್ಳತನದಿಂದ ಗೋವನ್ನು ಸಾಗಿಸುವುದರ ವಿರುದ್ಧ ನಮ್ದು ಹೋರಾಟ ಇತ್ತು. ಎಸ್ ಸತೀಶ್ ನಾಯ್ಕರೇ, ಒಂದು ನಿಮ್ಮ ಪಕ್ಷ ಬಹಳ ಸಂದರ್ಭದಿಂದ ನಿಮ್ಮ ನಾಯಕರು ಹೇಳ್ತಾ ಬಂದಂಥದ್ದು ಒಂದಿದೆ. ಅವರು ದನದ ವಿಚಾರವನ್ನ ಇಟ್ಟುಕೊಂಡು ರಾಜಕಾರಣ ಮಾಡ್ತಾರೆ. ಇದು ಇವತ್ತಿನ ಪ್ರತಿಭಟನೆ ಕೂಡ ರಾಜಕಾರಣದ ಹಿನ್ನೆಲೆ ಬಂದದಂತ ನಿಮ್ಮ ಅಭಿಪ್ರಾಯ. ಅವ್ರಿಗೆ ಯಾಕೆ ಅವಕಾಶ ಕೊಡ್ತೀರಿ ಅಂತ ಒಂದು ಪ್ರಶ್ನೆ. ಏನು ಅವಕಾಶ ಕೊಡ್ಲಿಕ್ಕೆ ಅಂದ್ರೆ ಕಳ್ಳರನ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ ಸರ್ಕಾರ ಕಂಟ್ರೋಲ್ ಮಾಡೋದು. ಇವರು ಆಶ್ರಮದಿಂದ ದನವನ್ನು ಕದ್ದುಕೊಂಡು ಹೋದ್ರಂತೆ. ಆಶ್ರಮ ನಡೆಸುವವರಿಗೆ ಕಡಲಿಕ್ಕೆ ಕೂಡ್ಲಿಲ್ಲ. ಇವರು ಆಶ್ರಮ ಮಾಡಬೇಕಾದಂತವ್ರು ಯಾರು? ಗೋ ಕಳ್ಳರು ಅಂತ ಹೇಳ್ತಾರಲ್ಲ, ಆಶ್ರಮದಿಂದ ಗೋ ಕಳ್ಳರು. ಕಳ್ಳರಿಗೆ ಕಡಿವಾಣ ಹಾಕ್ಬೇಕು ಯಾರು? ಕಡಿವಾಣ ಅವರು ಆಯುಧವನ್ನು ಕೈ
ಕೈಗೆತ್ತಿಕೊಳ್ಬೇಕಂತ ನಾನು ನಿಮ್ಗೆ ಹೇಳುವಂಥದ್ದು. ಅಂತ ಹೇಳಿದೆ 70% ಕಮ್ಮಿ ಆಗಿದೆ ಗೋಕಳ್ಳತನ. ಇವ್ರದೇ ಲೆಕ್ಕಾಚಾರ. ಈಗ ಇದು ಇವ್ರದೇ ಲೆಕ್ಕಾಚಾರ. ಏನು ಈ ನಮ್ಮ 70% ಕಡಿಮೆ ಆದ್ರೆ ಇವ್ರದೇ ಲೆಕ್ಕಾಚಾರ. 90% ಜಾಸ್ತಿ ಆಗಿದೆ, ನಮ್ಮ ಪರ್ಸೆಂಟ್ 70% ಕಮ್ಮಿ ಆಗಿದೆ. ಸರಿ 30% ನಡೀತಾ ಇದೆ ಅಂತ ಅದಕ್ಕೆ ಯಾವಾಗ ಕಡಿಮೆ ಈಗ ಚಿನ್ನದ ಅಂಗಡಿಗೆ ಹೋಗ್ತಾರೆ, ಮನೆಗೆ ಕಣ್ಣು ಹಾಕ್ತಾರೆ, ಅದನ್ನೆಲ್ಲ ನೀವು ಸರ್ಕಾರದ ಮೇಲೆ ಹಾಕಿದ್ರೆ ಪೊಲೀಸ್ ಮತ್ತೆ ಯಾರು ಸರ್ ಜವಾಬ್ದಾರಿ? ಸಿಸಿಟಿವಿಯಲ್ಲಿ ದಾಖಲಾದ ಪ್ರಕರಣಗಳು ಹೊರಗೆ ಬರೋದಿಲ್ಲ. ಯಾರು ಕದ್ದುಕೊಂಡು ಹೋದ್ರು, ದೇವಸ್ಥಾನದಿಂದ ಯಾರು ಕದ್ದುಕೊಂಡು ಹೋದ್ರು ಗೊತ್ತಾಗೋದಿಲ್ಲ. ಸಿಸಿ ಕ್ಯಾಮೆರಾ ಅಂತ ಹೇಳ್ತಿರಲ್ಲ, ಕೆಲವರು ಮುಖಕ್ಕೆ ಮಾಸ್ಕ್ ಹಾಕಿಲ್ಲ ಅಲ್ಲ ಅದರಲ್ಲಿ, ಕೆಲವರು ಗುರುತು ಕಪ್ಪು ಇರ್ತಾರೆ. ಒಂದು ನಮ್ಮ ಊರಿನವರಲ್ಲದವರನ್ನ ನಾನು ಹೇಗೆ ನಾನು ಒಂದು ಕೇಳ್ತೀನಿ ಸತೀಶ್ ನಾಯ್ಕರೇ, ಸೌತ್ ಅಡಕದಂತ ದೇವಸ್ಥಾನದ ಮೇಲೆ ಎಷ್ಟು ಜನ ಗೌರವ ಮತ್ತು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿದೆ ನಿಮಗೆ. ಭಾವನೆ ಅಂತ ವಿಷಯ ಅದು. ದೇವಸ್ಥಾನದಿಂದ ಅಲ್ಲ, ಕದ್ದುಕೊಂಡು ಅದು ಹೋದ್ರೆ ನಾವು ಜನರ ಭಾವನೆ- ಭಾವನೆಯ ವಿಚಾರ ಏನಾಗಬೇಕು? ಹೌದು, ಅದಕ್ಕೆ ಬೇಕಾಗಿ ಸರ್ಕಾರದ ಪೊಲೀಸ್ ಇಲಾಖೆ ಇದೆ, ಅವರು ಮಾಡ್ತಾ ಇದ್ದಾರೆ, ಅದನ್ನ ನಿಲ್ಲಿಸ್ತಾ ಇದ್ದಾರೆ. ಮಾಡ್ತಾ ಇದ್ರೆ ಈಗ ಕಮ್ಮಿ ಆಗ್ತಿತ್ತಾ? ಆಗ್ತದೆ. ಈಗ ಆಗ್ತಿತ್ತಾ? ನೋಡಿ, ಕಳ್ಳರನ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ ಅಷ್ಟು ಸುಲಭ ಇಲ್ಲ. ಇಲ್ಲ, ಅದಕ್ಕೆ ಇಲ್ಲ, ರಾತ್ರಿ ಅವರಿಗೆ- ಗಸ್ತು ತಿರುಗಿಸಬೇಕು, ಅದನ್ನೆಲ್ಲ ನಮ್ಗೆ ಸುಲಭ ಉಂಟು, ಅವರಿಗೆ ಕಷ್ಟ ಕಾನೂನಿನ ಉಂಟು. ಪ್ರಕಾರ ಮಾಡ್ಬೇಕಷ್ಟೇ ಹೊರತು ನಾವು ಕಾನೂನನ್ನು ಕೈಗೆ ತಗೊಂಡ್ರೆ ಏನಾಗ್ತದೆ, ಅಲ್ಲಿ ಸಂಘರ್ಷಣೆ ಸ್ಟಾರ್ಟ್ ಆಗ್ತದೆ. ಅಯ್ಯೋ. ಇವರಿಗೆ ಬೇಕಾದದ್ದು ಸಂಘರ್ಷಣೆ. ಅಲ್ಲಲ್ಲ, ನಮ್ಗೆ ಸಂಘರ್ಷ ಬೇಡ, ನೀವು ಹಿಡೀರಿ. ಹಿಂದೂ ಮುಸ್ಲಿಂ ಗಲಾಟೆ ಆಗಬೇಕು, ಇದು ಇವ್ರದ್ದು. ಅಲ್ಲ, ಅದು ನೀವೇ ಜನಗಣನೆ ನಾವು ಹಿಂದೂ ಇವತ್ತು- ಮುಸ್ಲಿಂ ಅಂತಿಲ್ಲ, ನಾವು- ಎಲ್ಲ ನಾವು ಇವತ್ತು- ಜಾತ್ಯತೀತ, ಜಾತ್ಯತೀತ ನಾವು ಇವತ್ತು ಹೇಳಿದೆವು ಎಲ್ಲಾದ್ರೂ ನಾನು ಹಿಂದೂ ಮುಸ್ಲಿಂ ಅಂತ? ಇವತ್ತು ಯಾರು ಮಾಡಿದ್ದು? ಜಾತ್ಯತೀತ ಪಕ್ಷದವರು ಮಾಡಿದ್ದ ಗೋ ಸಂರಕ್ಷಣಾ ಜಾಥಾ. ಅಲ್ಲ, ಮತ್ತೆ ಯಾಕೆ ಬೇಕಾಗಿ ಅಲ್ಲ, ಮಾಡಿದ್ದಾರೆ ಇವರು? ನಿಮ್ಮನ್ನು ನೀವು ಜಾತ್ಯತೀತರು ಅಂತ ಹೇಳ್ತೀರಾ? ಜಾಥಾ ಮಾಡಿದ ಕೂಡಲೇ ಇವರು ಗೋ ಎಲ್ಲ ಅಲ್ಲ, ಇವತ್ತಿನ ಪ್ರತಿಭಟನೆಯಲ್ಲಿ ಅವರು ಎಲ್ಲೂ ಕೂಡ ಮುಸಲ್ಮಾನರೇ ದನಗಳ್ಳರು ಅಂತ ಹೇಳಿಲ್ಲ. ಹೇಳಿದೆವಾ? ಹೇಳಿಲ್ಲ. ನೀವು ಹೇಳುದು ನಾನು ಹೇಳುದಿಲ್ಲ. ಮತ್ತೆ ಯಾಕೆ ನೀವು ಹೇಳುದು? ಯಾಕೆ ಹೇಳುದಿಲ್ಲ? ಗೋ ಕಳ್ಳರು ತುಂಬಾ ಮಂದಿ ಹಿಂದೂಗಳು ಸಿಕ್ಕಿದ್ದಾರೆ. ಅದೇ ಹೇಳುದು. ಅವರು ಅದೇ ಹೇಳುವಂತ ಹಾ. ಇಲ್ಲಿ ನೀವು ಬಹಳ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಇಲ್ಲ, ಇಲ್ಲ, ಬಹಳ confusion ಅಲ್ಲಿ ಇದ್ದೀರಾ. ಪ್ರಪ್ರಥಮವಾಗಿ ಹೇಳಿದೆ ನಾನು, ಕಳ್ಳರಲ್ಲಿ ಅವರಿಗೆ ಧರ್ಮ ಇಲ್ಲ. ಅದೇ ಹೇಳುದು ನಾವು ಅಂತ. ಕಳ್ಳರ Yes, ಅದನ್ನೇ ಅವರು ಕೂಡ ಹೇಳಿದ್ರು. ನಾನು ಸದನ ಹೇಳುದಲ್ಲ. ಮತ್ತೆ ಯಾಕೆ ನಿಮಗೆ ಕ್ರಮ ಕೈಗೊಳ್ಳೋದಕ್ಕೆ ಕ್ರಮ ಒಂದು ಸರಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳೋದಿಲ್ಲ ಅಂತ ಹೇಳಿದ್ರಿ. ನೀವು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿ, ಹೌದು. ದನ ಕಳ್ಳತನಕ್ಕೆ ಕಡಿವಾಣ ಹಾಕಿ ಒಂದು ಕಾಂಗ್ರೆಸ್ ನಾಯಕರ ಹೇಳಿಕೆಯನ್ನು ನಾವು ಇವತ್ತಿನವರೆಗೆ ಗಮನಿಸಲಿಲ್ಲ. ನಾನೀಗ ಇದು ಸಮಸ್ಯೆ ಅಲ್ಲ ಅಂತ ನಾನು ನಿಮ್ಮ ಹತ್ರ ಏನ್ ಹೇಳಿದೆ? ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ತರಲಿ, ಅಲ್ಲ, ಬಡ ಆಯ್ತು, ರೈತ- ಅದನ್ನು ನೀವು ಹೇಳಿ. ಬಡ ಒಂದು ರೈತ- ನಿಮಿಷ, ನಾನು ಕೇಂದ್ರ ಹೇಳ್ತೇನೆ. ಸರ್ಕಾರ ಬಿಡಿ. ಸುಗ್ರೀವಾಜ್ಞೆ ತಂದ್ರೆ ಗೋಹತ್ಯೆ ನಿಷೇಧ ಆಗಬಹುದು, ಅಕ್ರಮ ಧನ ಸಾಗಾಟ ನಿಷೇಧ ಆಗುವಂತದ್ದಲ್ಲ. ಹಾಗೆ ಇಲ್ಲಿ ಭಾರತ ಅದು ದೇಶದ- ಕಡಿವಾಣ ಹಾಕಬೇಕಾದಂಥದ್ದು. ಇಲ್ಲಿ ಭಾರತ ದೇಶದ ಕರ್ನಾಟಕದಲ್ಲಿ ಮಾತ್ರ ಜನ ಕಳ್ಳರು. ನಮ್ಗೆ ಎಲ್ಲಿ ಕರ್ನಾಟಕ, ನಮ್ಗೆ ಕರಾವಳಿ ನಮಗೆ ಜಿಲ್ಲೆ. ಸರಿ ಮಾಡಿ ಕೊಡಿ ಅಂತ ಕೇಳ್ತಾರೆ ಅವರು. ನಮ್ಗೆ ಸರಿ ಮಾಡಿ ನಾವು ಕೊಡಿ. ಓಟು ಕೊಟ್ಟಿದ್ದೇವೆ, ಜನ ಕೇಳ್ತಾರೆ, ಅವರನ್ನು ಬಿಟ್ಟು ಬಿಡಿ. ಬಿಡಿ. ಹಾಗಾದ್ರೆ- ಹೈನುಗಾರಿಕೆ ಮಾಡುವ ರೈತ ಕೇಳ್ತಾನೆ, ನಾವು ನಿಮಗೆ ಓಟು ಕೊಟ್ಟಿದ್ದೇವೆ, ನಾನು ನಿಮ್ಮ ಹತ್ರ ನಿಮಗೆ ಆ ಧೈರ್ಯವನ್ನು ತುಂಬಿ. ನಾನು ನಿಮ್ಮ ಹತ್ರ ಹೇಳೋದೇನೆಂದ್ರೆ ಇದು ನಿಜವಾಗ್ಲೂ ರಾಜಕೀಯ ಮಾಡುದು ಇವರು. ಇದರಲ್ಲಿ ಏನು ಒಳಗಿನ ಏನು ಬೇರೆ ಇಲ್ಲ. Yes, ಕೊನೆಯದಾಗಿ ಶೇನಾ ಅವರು ಏನ್ ಹೇಳ್ತೀರಿ? ಇದು ಇವತ್ತಿನ ಒಂದು ದಿನದ ಹೋರಾಟವೋ ಅಥವಾ ಇದನ್ನ ಕಂಟಿನ್ಯೂ ಮಾಡ್ತಿರೋ ಅಥವಾ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂತು ಯಾವಾಗ ಜಿಲ್ಲಾ ಪಂಚಾಯತ್ ಚುನಾವಣೆ ನನ್ಗೆ ಗೊತ್ತಿಲ್ಲ, ಪ್ರಾಮಾಣಿಕವಾಗಿ ನಿಮ್ಗೆ ನಮ್ಗೆ ಜಿಲ್ಲಾ ಪಂಚಾಯತ್ ನಾಯಕರಿಗೆ ನೀವ್ ಹೇಳಿ ಯಾವಾಗ ಅವರು ನಿಮ್ಮನ್ನು ಕಲಿಸ್ತಾರೆ. ಯಾವಾಗ ಉಂಟದು? ಅದು ಬೇಗ ಈಗ 6 ತಿಂಗಳೊಳಗೆ ಉಂಟು. 6 ತಿಂಗಳಲ್ಲಿ ಇದೆಲ್ಲ ಅದು ನೆನಪು 6 ಮತ್ತೆ ಅಲ್ಲ. ಇದು 6 ತಿಂಗಳಿಗೆ ಈ ಪ್ರೊಟೆಸ್ಟ್ ಎಲ್ಲ ಫೌಂಡೇಶನ್ 6 ತಿಂಗಳು ಈ ಪ್ರೊಟೆಸ್ಟ್ ಎಲ್ಲ ನೆನಪು ಜನರಿಗೆ ಉಳಿದಿಲ್ಲ. ಅದು ಉಳಿಸ್ತಾ ನಮ್ದು ಇದೆ. ನಿರಂತರವಾಗಿ ಗೋ ಹತ್ಯೆ, ಅಕ್ರಮ ಗೋ ಸಾಗಾಟ, ಕಳ್ಳ ಗೋ ಸಾಗಾಣಿಕೆದಾರರ ವಿರುದ್ಧ ಒಂದು ನಿರಂತರ ಹೋರಾಟ ಉಂಟು. ಇವತ್ತು ನಾವು ಒಂದು ಸಾಧನೆ, ಒಂದು ಮೈಲಿಗಲ್ಲನ್ನು ನಾವು ಮುಟ್ಟಿದ್ದೇವೆ. ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ನಾವು ಅಕ್ರಮವಾಗಿ ಗೋ ಸಾಗಾಟ ಮಾಡಿದ್ರೆ ಅದನ್ನು ಖಂಡಿತವಾಗಿ ಇವರಿಗೆ ಪೊಲೀಸ್ ಇಲಾಖೆಗೆ ಸಾಧ್ಯ ಇಲ್ಲದ್ರೆ ನಮ್ಮ ಸಂಘಟನೆ ಕಾರ್ಯಕರ್ತರು ಅದನ್ನು ಖಂಡಿತವಾಗಿ ನಿಲ್ಲಿಸ್ತಾರೆ ಅಂತ. ಶೇನಾ ಅವರೇ ಧನ್ಯವಾದಗಳು, ಸತೀಶ್ ನಾಯ್ಕರೇ ಧನ್ಯವಾದಗಳು. ಇದು ಇವತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ.